ಅಧಿಸೂಚನಾ ನಿಯಮದ ಪ್ರಕಾರ ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಕಾರಣ ಕರ್ನಾಟಕದ ಆದೇಶದ ಪ್ರಕಾರನೇ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಅಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮಣುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ಪ್ರಾರ್ಥನೆಯನ್ನು ನೆರವೇರಿಸಿದಂತಹ ನಮ್ಮ ಮೇಲ್ವಿಚಾರಕಿಯರಾದ ಶಂಕರಿ ಮೇಡಮ್, ಶಾಲಿನಿ ಮೇಡಮ್ ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಧನ್ಯವಾದ ಹೇಳುತ್ತಾ, ಈಗ ನಾವು ಬಂದ ಅತಿಥಿಗಳನ್ನು ಸ್ವಾಗತ ಮಾಡಲಿಕ್ಕಿದ್ದಾರೆ. ನಮ್ಮ ಮೇಲ್ವಿಚಾರಕಿಯಾದಂತಹ ಶಾಲಿನಿ ಮೇಡಮ್. ನಾವಿವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಕಾರ್ಯಕ್ರಮ ಶಿಷ್ಯಾಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ಡ್ ಜೆಸಿಐ ಮಂಗಳ ಕಂಪೋತ್ರಿ ಕೋಣಾಗೆ ಸೌತ್ ಕೇಂದ್ರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಉಳ್ಳಾಲ ವಲಯ ಹಾಗೂ ಶ್ರೀಶಕ್ತಿ ಮಂಜುನಾ ಹರೇಕಳ ಇವರ ಜಂಟಿ ಆಶಯದಲ್ಲಿ ಪೋಷಣ ಅಭಿಯಾನ ಯೋಜನೆಯಡಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ಅರೆಕಳ ಪಂಚಾಯತ್ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀಮತಿ ಆನಿಕಾ ಡಿಸೋಜಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅರೆಕಳ ಪಂಚಾಯತಿನ ಉಪಾಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀಯುತ ಮಾಬಲ ಹೆಗ್ಡೆ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀಯುತ ಜಯರಾಮ್ ಆಳ್ವ, ಸಂಚಾಲಕರು ಶಕ್ತಿ ವಿದ್ಯಾವರ್ಧಕ ಸಂಘ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಹಾಗೆಯೇ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಅರೆಕಳ ಇಲ್ಲಿಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ರವೀಂದ್ರ ರೈ ಅರೆಕಳ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರಪೂರ್ವಕ ಸ್ವಾಗತ. ಜೆಸಿಐ ಉಪಾಧ್ಯಕ್ಷರು ಮಂಗಳ ಗಂಗೋತ್ರಿ ಕೋಣಾಗೆ ಇಲ್ಲಿ ಶ್ರೀಯುತ ಕಮಲಾಕ್ಷ ಶೆಟ್ಟಿಗರ್ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಜಿಲ್ಲಾ ಶ್ರೀಶಕ್ತಿ ಒಕ್ಕೂಟದ ಖಜಾಂಚಿಯಾದ ಶ್ರೀಮತಿ ಲಮಿತಾ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. असतोमा सद्गमय तमसोमा ज्योतिर्गमय मृत्योर्मा अमृतंगमय ॐ शान्ति 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 ॐ शान्ति
ಶಾಂತಿ ಶಾಂತಿ. ಕನ್ನಡದಲ್ಲಿ ವಿವಿಧ ಸಣ್ಣ ಮಕ್ಕಳ ಗಣನ ಸಮಾರಂಭದ ವೇದಿಕೆಯ ಮುಂದಿರುವಂತಹ ಈ ಕಾರ್ಯಕ್ರಮ ನಿಜವಾಗಿಯೂ ಇದು ಪ್ರಾರಂಭದಲ್ಲಿ ಸಣ್ಣ ಮಕ್ಕಳಿಗೆ ಒಂದು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಪ್ರಥಮವಾಗಿ ಅನ್ನದ ಕಾಳನ್ನು ಕೊಡುವಂತಹ ಒಂದು ಕ್ರಮ ಬಹಳ ಮಾಡುವವರು ತುಂಬ ಮಂದಿ ಇದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ನಾನು ಪ್ರತಿಯೊಬ್ಬರಿಗೂ ವಂದಿಸುತ್ತಾ ಇದರ ಸಂಪೂರ್ಣ ಸದುಪಯೋಗವನ್ನು ಎಲ್ಲ ಮಕ್ಕಳ ಮಾತೆಯರು ಪಡೆದುಕೊಂಡು ಈ ಯಾವುದೊಂದು ಕಾರ್ಯಕ್ರಮವನ್ನು ಅವರು ಹಾಕಿಕೊಂಡಿದ್ದಾರೆ ಅದು ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ಅವಕಾಶಕ್ಕಾಗಿ ನಾನು ಪೋಷಣ್ ಅಭಿಯಾನ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು, ಯಾಕೆ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ತಂದಿದೆ ಅನ್ನುವ ಮಾಹಿತಿಯನ್ನು ನಿಮ್ಮ ಮುಂದೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಪೋಷಣ್ ಅಭಿಯಾನ ಯೋಜನೆ ಮಾರ್ಚ್ 8, 2015ರಿಂದ ಈ ಯೋಜನೆ ಜಾರಿಗೆ ಬಂದಿದೆ. ಅಂದರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ತಾಲೂಕಿನಲ್ಲಿರ್ಬೋದು, ನಮ್ಮ ಜಿಲ್ಲೆಯಲ್ಲಿರ್ಬೋದು, ಈ ಅಪೌಷ್ಟಿಕ ಮುಕ್ತ ದೇಶವನ್ನಾಗಿ ಮಾಡಬೇಕನ್ನುವುದೇ ಈ ಪೋಷಣ್ ಅಭಿಯಾನ ಯೋಜನೆಯ ಮುಖ್ಯ ಗುರಿಯಾಗಿ ಮುಖ್ಯ ಉದ್ದೇಶವಾಗಿದೆ. ಇದರ ಈ ಒಂದು ಯೋಜನೆಯಡಿಯಲ್ಲಿ ಇವತ್ತು ನಾವು ಈ ಅನ್ನಪ್ರಾಶನ, ಮಕ್ಕಳ ಹುಟ್ಟುಹಬ್ಬ ಆಚರಣೆ, ಹೆಣ್ಣು ಮಗುವಿನ ಶಿಶು ಪ್ರದರ್ಶನ, ಅದೇ ಮಕ್ಕಳ ಶಿಶು ಪ್ರದರ್ಶನ ಕಾರ್ಯಕ್ರಮ, ಅದೇ ರೀತಿ ಕೈ ತೊಳೆಯುವ ವಿಧಾನ, ಅದೇ ರೀತಿ ಪೌಷ್ಟಿಕ ಆಹಾರದ ಪ್ರಾಮುಖ್ಯತೆ, ಅಪೌಷ್ಟಿಕತೆಯಿಂದ ಏನು ತೊಂದರೆ ಆಗುತ್ತದೆ, ಈ ಎಲ್ಲ ಒಂದು ವಿಷಯಗಳನ್ನು ಇದರಲ್ಲಿ ನಾವು ತಾಯಂದಿರಿಗೆ, ಸಮುದಾಯದವರಿಗೆ, ಪೋಷಕರಿಗೆ ಇದರ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ಕೊಡುವಂಥದ್ದು ಈ ಒಂದು ಯೋಜನೆಯ ಮೂಲ ಉದ್ದೇಶ. ಇವತ್ತು ನಾವು ಅನ್ನಪ್ರಾಶನ ಸರ್ ಹೇಳಿದ್ದು ನಿಜವಾಗಿ ನಮ್ಮ ಸಣ್ಣ ಮಕ್ಕಳಿಗೆ ಒಂದು 5 ತಿಂಗಳಲ್ಲಿ ಅಥವಾ ಕೆಲವರು 7 ತಿಂಗಳಲ್ಲಿ ಏನನ್ನೂ ಕೊಡದೆ ಆ ದೇವಸ್ಥಾನದಲ್ಲಿ ಅನ್ನ ಕೊಡುವುದು ಅಂತ ಹೇಳಿಬಿಟ್ಟು ಆ ಮಗುವಿಗೆ ಅಪೌಷ್ಟಿಕತೆಯಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ನಿಜವಾಗಿ ತಾಯಿಯ ಹಾಲಿನ ಜೊತೆಗೆ ಪೂರಕ ಆಹಾರವನ್ನು ಕೊಟ್ಟರೆ ಮಾತ್ರ ಆ ಮಗು ಪೌಷ್ಟಿಕವಾಗಿ ಬೆಳೆಯುತ್ತದೆ, ಅಪೌಷ್ಟಿಕತೆ ಮುಕ್ತವಾಗುತ್ತೆ. ಇದು ನಮ್ಮ ತಾಯಿಯರು ಇದನ್ನು ತಿಳ್ಕೊಳ್ಳೋದಿಲ್ಲ. ನಮ್ಮ ದೇವಸ್ಥಾನದಲ್ಲಿ ಮಗುವಿಗೆ ಊಟ ಕೊಡೋದು ಅಂತ ಹೇಳಿಬಿಟ್ಟು ಬರೀ ಎದೆ ಹಾಲನ್ನು ಮಾತ್ರ ಕೊಟ್ಟು ಆ ಮಗುವಿಗೆ ಬೇರೆ ಯಾವುದೇ ಪೂರಕ ಆಹಾರವನ್ನು ಕೊಡದೆ ನಮ್ಮ ಈ ಮಕ್ಕಳು ಇತ್ತೀಚಿನ ದಿನದಲ್ಲಿ ಅಪೌಷ್ಟಿಕತೆಯನ್ನು ಹೊಂದಿರುತ್ತಾರೆ. ಅದಕ್ಕೋಸ್ಕರ ಅದರ ಒಂದು ಪ್ರಾಮುಖ್ಯತೆಯನ್ನು ಕೂಡ ತಾಯಂದಿರಿಗೆ ಮನದಟ್ಟು ಮಾಡಬೇಕಾದದ್ದು ಈ ಒಂದು ಪೋಷಣ್ ಅಭಿಯಾನ ಯೋಜನೆಯಲ್ಲಿ ಉದ್ದೇಶ ಆಗಿದ್ದು, ತಾಯಂದಿರು ಇದನ್ನು ತಿಳ್ಕೋಬೇಕು. ಏಕೆಂತ ಹೇಳಿದ್ರೆ ತಾಯಿಯ ಎದೆ ಹಾಲಿನ ಜೊತೆಗೆ ಮಗುವಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ಕೊಟ್ಟರೆ ಮಾತ್ರ ಮಗುವಿಗೆ ಅಪೌಷ್ಟಿಕತೆ ಹೋಗಲಾಡಿಸ್ತದೆ. ಆಮೇಲೆ ಆ ಮಗು ಸದೃಢ ಆರೋಗ್ಯವಂತ ಮಗುವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಈ ಒಂದು ಪೋಷಣ್ ಅಭಿಯಾನ ಯೋಜನೆಯಲ್ಲಿ ನಾವು ಪ್ರತಿಯೊಂದು ಕಾರ್ಯಕರ್ತೆಯರಿಗೆ ಕೇಂದ್ರ ಮಟ್ಟದಲ್ಲಿ ಪ್ರತಿ ತಿಂಗಳ ಮೊದಲನೇ ಶುಕ್ರವಾರ ಮತ್ತು 3ನೇ ಶುಕ್ರವಾರ ಕಡ್ಡಾಯವಾಗಿ ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ಒಂದು ಶ್ರೀಮಂತ ಕಾರ್ಯಕ್ರಮ ಇರ್ಬೋದು, ಅದೇ ಕೈ ತೊಳೆಯುವ ವಿಧಾನ ಇರ್ಬೋದು, ಯಾವುದೇ ಒಂದು 8 ಕಾರ್ಯಕ್ರಮಗಳನ್ನು ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಮಾಡಲಿಕ್ಕಿದೆ. ಅದರಲ್ಲಿ ಇವತ್ತು ಒಂದು ಭಾಗವಾಗಿ ನಮ್ಮ ಕಾರ್ಯಕರ್ತೆಯರು ಅರೇಕಳ ಮತ್ತು ಪಾವೂರು, ಬೋಳಿಯರ ವಲಯ ಅಂತ ಹೇಳಿದರೆ 3 ಗ್ರಾಮಗಳು ಸೇರಿ ಒಂದು ವಲಯ ಆಗಿರುತ್ತೆ. ಈ ಅರೇಕಳ ಗ್ರಾಮದ ನಮ್ಮ ಕಾರ್ಯಕರ್ತೆಯರು ತುಂಬ ಮುತುವರ್ಜಿಯಿಂದ ಈ ಒಂದು 2 ಕಾರ್ಯಕ್ರಮವನ್ನು ವಿವಿಧ ಸಂಘ ಸಂಸ್ಥೆಗಳ ಒಂದು ಜಂಟಿ ಆಶ್ರಯದಲ್ಲಿ ಬಹಳ ಮುತುವರ್ಜಿಯಿಂದ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ನಿಜವಾಗಿ ಸರ್ ಹೇಳಿದಾಗೆ ಅವರ ಶ್ರಮಕ್ಕೆ ಏನು ಕಾರ್ಯಕ್ಷೇತ್ರದಲ್ಲಿ ಅವರು ಗೌರವ ಕಾರ್ಯಕರ್ತೆಯರಾಗಿ ಕೆಲಸ ಮಾಡಿಕೊಂಡು ಜನರಿಗೆ ನೇರವಾಗಿ ಏನಿತ್ತು ಸರ್ಕಾರದ ಒಂದು ಸೌಲಭ್ಯವನ್ನು ಕೊಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಕಾರ್ಯಕರ್ತೆಯರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಅವರು ಪ್ರತಿಯೊಬ್ಬರ ಒಂದು ತಾಯಿ ಮಗುವಿನ ಆರೋಗ್ಯ ಇರ್ಬೋದು, ಗರ್ಭಿಣಿ ಆರೋಗ್ಯ ಇರ್ಬೋದು, ಬಾಣಂತಿಯ ಆರೋಗ್ಯ ಇರ್ಬೋದು, ಅದೇ ರೀತಿ ಅಪೌಷ್ಟಿಕ ಮಕ್ಕಳ ಆರೋಗ್ಯ ಇರ್ಬೋದು, ನಮ್ಮ ಆರೋಗ್ಯ ಇಲಾಖೆಯವರ ಒಂದು ಸಹಯೋಗದೊಂದಿಗೆ ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು, ಎಲ್ಲಿ ಆ ಮಗುವನ್ನು ಕರ್ಕೊಂಡು ಹೋದರೆ ಆ ಮಗುವಿಗೆ ಒಂದು ಪೂರಕವಾದ ಪೌಷ್ಟಿಕ ಆಹಾರ ಆಗಿರ್ಬೋದು, ಆರೋಗ್ಯದ ಗುಣಮಟ್ಟ ಚೆನ್ನಾಗಿರುವಂತಹ ಒಂದು ಯೋಜನೆ ಆಗಿರ್ಬೋದು, ಇದೆಲ್ಲವನ್ನು ಕಲ್ಪಿಸಿಕೊಡುವಂಥಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಇತ್ತೀಚಿನ ದಿನದಲ್ಲಿ NRC ಅಂತೇಳಿ ಅಪೌಷ್ಟಿಕ ಮಕ್ಕಳನ್ನ ಅಲ್ಲಿ ದಾಖಲೆ ಮಾಡಿ ಒಂದು 15 ದಿನ ಆ ಮಕ್ಕಳನ್ನು NRC ವೆಲ್ಲಾಕಲ್ಲಿ
ನಮ್ಮದೇ ಇಲಾಖೆ ಒಂದು ನಡೆಸುವಂಥ ಒಂದು ಆಸ್ಪತ್ರೆ ಇದೆ, ಪೌಷ್ಟಿಕ ಪುನರ್ವಸತಿ ಕೇಂದ್ರ ಅಂತ ಹೇಳಿಬಿಟ್ಟು. ಅಲ್ಲಿ ಮಕ್ಕಳಿಗೆ 15 ದಿನ, ಈ ಕಡಿಮೆ ತೂಕ ಮಕ್ಕಳೇನು ಬರ್ತಾರೆ ಆ ಮಕ್ಕಳನ್ನಲ್ಲಿ 15 ದಿನ ಇರಿಸಿ ಆ ಮಗುವಿನೊಟ್ಟಿಗೆ ತಾಯಿ ಜೊತೆ ಇರಬೇಕು, ಅಥವಾ ಯಾರಾದ್ರೂ ಪೋಷಕರೊಬ್ಬರು ಅದರ ಜೊತೆ ಕೂತುಕೊಂಡ್ರೆ ಅವರಿಗೆ 15 ದಿನದಲ್ಲಿ ಎಲ್ಲ ರೀತಿಯ ತಪಾಸಣೆಯನ್ನು ಉಚಿತವಾಗಿ ಸರ್ಕಾರದ ಒಂದು ಯೋಜನೆಯಡಿಯಲ್ಲಿ ಮಾಡಲಾಗುತ್ತದೆ. ಆ ಮಗುವಿಗೆ ಯಾವ ರೀತಿಯ ಆಹಾರವನ್ನು ಕೊಡಬೇಕು, ಯಾವ ರೀತಿಯ ಪೌಷ್ಟಿಕ ಆಹಾರವನ್ನು ಕೊಡಬೇಕು, ಮತ್ತು ಅಲ್ಲಿ 15 ದಿವಸದಲ್ಲಿ ಆ ಮಕ್ಕಳಿಗೆ ಏನೆಲ್ಲ ಆಹಾರವನ್ನು ಕೊಟ್ಟು ಆ ತಾಯಿಗೆ ಅವರು ಮಾಹಿತಿಯನ್ನು ನೀಡ್ತಾರೆ. ಕೊಟ್ಟಾಗ ಆ ಮಗು ಅಲ್ಲಿ ತೂಕವನ್ನು ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ. ನಾವು ಪ್ರತಿಯೊಂದು ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ತೂಕಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡ್ತೇವೆ. ಯಾಕಂತ ಹೇಳಿದ್ರೆ ನಾವು 0 ಇಂದ 6 ವರ್ಷದ ಏನು ಮಕ್ಕಳು ನಮ್ಮ ಅಂಗನವಾಡಿಯ ಫಲಾನುಭವಿಗಳಿರ್ತವೋ ಇವರಿಗೆ ನಾವು ತಾಯಂದಿರಿಗೆ ಈ ಮಾಹಿತಿಯನ್ನು ಕೊಡುವುದು ಮಕ್ಕಳ ಆರೋಗ್ಯ ಮಟ್ಟ ಮತ್ತು ಅವರ ಪೌಷ್ಟಿಕ ಮಟ್ಟ, ಇದನ್ನು ನಾವು ಇಂಪ್ರೂವ್ ಮಾಡಿದರೆ ಏನು 6 ವರ್ಷದ ಒಳಗಿನ ಮಕ್ಕಳಿಗೆ ನಾವು ಹೆಚ್ಚಿನ ಒಂದು ಗಮನ ಕೊಟ್ಟಾಗ ಆ ಸಣ್ಣ ಪ್ರಾಯದಲ್ಲಿ ಬಂದಂತಹ ಕಾಯಿಲೆಗಳನ್ನು ಗುಣಪಡಿಸಿದರೆ ಮುಂದೆ ಅದು ಸಮಾಜದ ಒಂದು ಒಳ್ಳೆಯ ಪ್ರಜೆಯಾಗಿ ಬೆಳಲಿಕ್ಕೆ ಸಾಧ್ಯ. ಗರ್ಭಿಣಿಯಿಂದ ಹಿಡಿದಾಗ ನಾವು ಒಂದು ತಾಯಿ, ಒಂದು ಹೆಣ್ಮಗು ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಅವಳಿಗೆ ನೇರವಾಗಿ ನಮ್ಮ ಕಾರ್ಯಕರ್ತೆಯರು ಅಥವಾ ಆರೋಗ್ಯ ಕಾರ್ಯಕರ್ತೆಯರು ಮಾಹಿತಿ ನೀಡುವುದರ ಮೂಲಕ ಹುಟ್ಟುವಂಥ ಮಗು, ಆರೋಗ್ಯವಂತ ಮಗು ಬೆಳೆಗೆ ಹಾಕಬೇಕಿದ್ರೆ ಅವರು ಸಕಾಲದಲ್ಲಿ ಆರೋಗ್ಯ ತಪಾಸಣೆ ಇರ್ಬೋದು, ಅದೇ ರೀತಿ ಚುಚ್ಚುಮದ್ದು ಪಡ್ಕೊಂಡಿರ್ಬೋದು, ಅದೇ ರೀತಿ ಅವರು ದ್ವಿಪಟ್ಟು ಆಹಾರ ಅಂದರೆ 2 ಪಟ್ಟು ಆಹಾರವನ್ನು ತಗೊಂಡು ಹುಟ್ಟುವಂಥ ಮಗು 2.5 kg ಹೆಚ್ಚಿನ ಒಂದು ತೂಕವನ್ನು ಪಡ್ಕೊಂಡಲ್ಲಿ ಆ ಮಗು ಆರೋಗ್ಯವಂತ ಮಗುವಾಗಿ ಬೆಳೀಲಿಕ್ಕೆ ಸಾಧ್ಯ. ಒಂದು ವೇಳೆ ಮಗು ಕಡಿಮೆ ತೂಕದಲ್ಲಿ ಹುಟ್ಟಿದಿದ್ರೂ ಅದಕ್ಕೆ ಹೆಚ್ಚಿನ ತಪಾಸಣೆ ಮತ್ತು ಹೆಚ್ಚಿನ ಪೌಷ್ಟಿಕ ಆಹಾರದ ಅಗತ್ಯತೆ ಇರುತ್ತದೆ. ಇದನ್ನು ತಾಯಂದಿರು ಮನಗಂಡು ಆ ಮಗುವಿನ ಸರಿಯಾದ ಲಾಲನೆ ಪಾಲನೆ ಮಾಡಿದಲ್ಲಿ, ಅದೇ ರೀತಿ ನಮ್ಮ ಕಾರ್ಯಕರ್ತೆಯರಿಗೆ ಸಲಹೆ ಸಹಕಾರಗಳನ್ನು ಕೊಡ್ತಾರೆ, ಅದೇ ರೀತಿ NRCಗೆ ದಾಖಲೆ ಮಾಡಿದರೆ ನಿಮ್ಮ ಮಗು ಆರೋಗ್ಯವಂತ ಮಗುವಾಗಿ ಬೆಳೀಲಿಕ್ಕೆ ಸಾಧ್ಯ. ನೀವು ಇದಕ್ಕೆ ತಾಯಂದಿರು ನಮಗೆ ಸಹಕಾರವನ್ನು ಕೊಡಬೇಕು. ನಿಮ್ಮ ಮಗು ಉತ್ತಮವಾಗಿ ಬೆಳೆಯಬೇಕಿದ್ರೆ ನೀವು ಸಹಕಾರ ಕೊಟ್ಟರೆ ಮಾತ್ರ ನಮ್ಮ ಕಾರ್ಯಕರ್ತೆಯರು, ನಮ್ಮ ಇಲಾಖೆ ನಿಮ್ಮ ಜೊತೆ ಕೈ ಜೋಡಿಸಿದಾಗ ಒಂದು ನಾವು ಸಮಾಜಕ್ಕೆ ಕೊಡುವಂಥ ಒಂದು ಆರೋಗ್ಯವಂತ ಮಗುವನ್ನು ಕೊಡಲಿಕ್ಕೆ ಸಾಧ್ಯ. ತಾಯಿಯಾದವರಿಗೆ ನಾವು ಈ ಮಾಹಿತಿಯನ್ನು ಕೊಡೋದು ಯಾಕಂತ ಹೇಳಿದ್ರೆ ಮಗುವಿನ ಲಾಲನೆ ಪಾಲನೆ ಮಾಡುವಲ್ಲಿ ನಮ್ಮ ಜವಾಬ್ದಾರಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ. ಹೆಣ್ಣಾದವಳು ಎಲ್ಲ ಒಂದು ಕರ್ತವ್ಯವನ್ನು ನಿಭಾಯಿಸಿಕೊಂಡು ಮಕ್ಕಳ ಲಾಲನೆ ಪಾಲನೆ, ಅವರ ವಿದ್ಯಾಭ್ಯಾಸದಿಂದ ಹಿಡಿದು ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡುವಂಥದ್ದು ಅದು ಹೆಣ್ಣಿಗೆ ದೇವರು ಕೊಟ್ಟಂತಹ ಒಂದು ವರ ಅಂತ ಹೇಳಬೇಕು. ಇರುವುದು, ಆಮೇಲೆ ಮಕ್ಕಳ ಲಾಲನೆ ಪಾಲನೆ ಮಾಡುವಂಥದ್ದು, ಮನೆ ಇಡೀ ಜವಾಬ್ದಾರಿ, ಮನೆ ಮಂದಿ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ನಾವು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿ ಕೆಲವು ಹೆಣ್ಮಕ್ಳು ಹೊರಗೋಗಿ ಬಂದಂಥ ಹೆಣ್ಮಕ್ಳು ಕೂಡ ಇದನ್ನು ಮಾಡ್ತಾರೆ. ಇದು ದೇವರು ಕೊಟ್ಟ ನಮಗೆ ವರ ಅಂತ ಹೇಳಬೇಕು. ಆದರೆ ಇತ್ತೀಚಿನ ದಿನದಲ್ಲಿ ನೀವು ಕೇಳಿರ್ಬೋದು, ಬೇಟಿ ಬಚಾವೋ ಬೇಟಿ ಪಡಾವೋ, ಯಾಕೆ ಈ ಯೋಜನೆ ಬಂತು? ಹೆಣ್ಣು ಮಕ್ಕಳನ್ನ ರಕ್ಷಿಸಿ, ಹೆಣ್ಣು ಮಕ್ಕಳನ್ನ ಓದಿಸಿ ಅಂತ ಹೇಳ್ಬಿಟ್ಟು. ಇತ್ತೀಚಿನ ಅಂಕಿಅಂಶದ ಪ್ರಕಾರ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ 1,000 ಗಂಡಿನ ಜನಸಂಖ್ಯೆಗೆ 937 ಹೆಣ್ಣಿನ ಜನಸಂಖ್ಯೆ ಇರುವ ಕಾರಣ ಇತ್ತೀಚಿನ ದಿನದಲ್ಲಿ ಯಾಕೆ ಈ ಒಂದು ಅಂಕಿಅಂಶ ಗಂಡಿ ಹೆಣ್ಣಿಗೆ ಅನುಪಾತ ಇಷ್ಟು ಕಡಿಮೆ ಆಗಿದೆ ಅನ್ನುವ ನಿಟ್ಟಿನಲ್ಲಿ ಈ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದರ ಬಗ್ಗೆ ನಾವು ಹೆಚ್ಚಿನ ಒಂದು ಮಾಹಿತಿಯನ್ನು ನಿಮಗೆ ಕೊಡಬೇಕಾಗ್ತದೆ. ಅದರ ಬಗ್ಗೆ ಒಂದೊಂದು ಬೀದಿ ನಾಟಕ ಕೂಡ ಇದೆ, ಶಾಲೆಯಲ್ಲಿ ಕೂಡ ನಡೆಯಿತು. ಯಾಕಂತ ಹೇಳಿದ್ರೆ ಹೆಣ್ಣಿನ ಜನಕ್ಕೆ ಉತ್ತೇಜನ ಕೊಡಬೇಕು. ಅದೇ ರೀತಿ ಒಂದು ನಾವು ಹೆಣ್ಣು ಮಕ್ಕಳ ಶಿಶು ಪ್ರದರ್ಶನ ಕಾರ್ಯಕ್ರಮವನ್ನು ಇಟ್ಟ ಉದ್ದೇಶ ಕೂಡ ಅಷ್ಟೇ. ಯಾಕಂತ ಹೇಳಿದ್ರೆ ಹೆಣ್ಣು ಮಗುವಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು, ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು. ಕೊಟ್ಟಾಗ ಅವಳು ತನ್ನ ಕಾಲ ಮೇಲೆ ನಿಂತು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಹೆಣ್ಣು ಸಾಧಿಸಿದರೆ ಯಾವುದನ್ನು ಕೂಡ ಮಾಡ್ತಾಳೆ ಅನ್ನೋದಕ್ಕೆ ನಿದರ್ಶನಗಳು ಹಲವಾರಿವೆ ಅಲ್ವಾ? ಅದಕ್ಕೋಸ್ಕರ ನಾವು ತಾಯಂದಿರಿಗೆ ಸಹಕಾರ ಕೊಡಬೇಕು. ಹೆಣ್ಣು ಮಕ್ಕಳು ಅಂತೇಳಿ ತ್ರಾಸಾರ ಪಡದೆ ಅವಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ, ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಕೊಡಿ, ಆನಂತರ ಅವರ ಹೆಣ್ಣಿನ ಜನನಕ್ಕೆ ಉತ್ತೇಜನ ಕೊಡಬೇಕು. ಆ ಒಂದು ಬೇಟಿ ಬಚಾವೋ ಬೇಟಿ ಪಡಾವೋ, ಹೆಣ್ಣು ಮಗುವನ್ನ ರಕ್ಷಿಸಿ ಹೆಣ್ಣು ಮಗುವನ್ನ ಓದಿಸಿ, ಈ ಒಂದು ಯೋಜನೆಯಲ್ಲಿ ಸರ್ಕಾರ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಪ್ರತಿ ತಿಂಗಳ 1ನೇ ತಾರೀಕಿಗೆ ಹುಟ್ಟಿದ ಹೆಣ್ಣು ಮಗುವಿಗೆ 1,000 ರೂಪಾಯಿ ಪ್ರೋತ್ಸಾಹ ಧನವನ್ನು ಈ ಯೋಜನೆಯಡಿಯಲ್ಲಿ ಸರ್ಕಾರ ಘೋಷಣೆ ಮಾಡಿದೆ. ಅದೇ ರೀತಿ ಮಾರ್ಚ್ 8 ತಾರೀಕಿಗೆ ಹುಟ್ಟಿದ ಹೆಣ್ಣು ಮಗುವಿಗೆ ಸಹ 1,000 ಪ್ರೋತ್ಸಾಹ ಧನವನ್ನು ಸರ್ಕಾರ ಘೋಷಣೆ ಮಾಡಿದೆ. ಅದೇ ರೀತಿ ನವೆಂಬರ್ 14 ಏನು ವಿಶೇಷತೆ? ಮಕ್ಕಳ ದಿನಾಚರಣೆ. ನವೆಂಬರ್ 14ರ ದಿನಾಚರಣೆಯ ದಿವಸ ಹೆಣ್ಣು ಮಗು ಜನನ ಆದರೆ ಅದಕ್ಕೂ ಕೂಡ 1,000 ಪ್ರೋತ್ಸಾಹ ಧನ. ಅದೇ ಜನವರಿ 24 ವಿಶೇಷತೆ ಏನು ಹೇಳಿದ್ರೆ
ಹೆಣ್ಣು ಮಕ್ಕಳ ದಿನಾಚರಣೆ ಆ ದಿನ, ಆ ಜನವರಿ 24 ದಿನಾಚರಣೆ ಆ ದಿನ ಹುಟ್ಟಿದ ಮಕ್ಕಳಿಗೂ ಕೂಡ 1,000 ರೂಪಾಯಿ ಪ್ರೋತ್ಸಾಹ ಧನವನ್ನು ಈ ಯೋಜನೆಯಡಿಯಲ್ಲಿ ಸರ್ಕಾರ ಮಂಜೂರು ಮಾಡಿದೆ. ಇದೆಲ್ಲವೂ ಹೆಣ್ಣಿನ ಜನನಕ್ಕೆ ಉತ್ತೇಜನ ಕೊಡುವಂತಹ ಒಂದು ಯೋಜನೆ. ಅದೇ ರೀತಿ ಅತಿ ಹೆಚ್ಚು ಅಂಕ ಗಳಿಸಿದ ಹೆಣ್ಣು ಮಕ್ಕಳಿಗೆ ಶಾಲೆಗೆ ಪ್ರೋತ್ಸಾಹ ಧನವನ್ನು ಕೂಡ ಈ ಒಂದು ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯಡಿಯಲ್ಲಿ ಸರ್ಕಾರ ಮಂಜೂರು ಮಾಡಿದೆ. ಇಷ್ಟೆಲ್ಲ ಯೋಜನೆಗಳು ನಮ್ಮ ಇಲಾಖೆಯಲ್ಲಿರುವಾಗ ಅದರ ಜೊತೆಗೆ ಇದಕ್ಕೆ ಪೂರಕವಾಗಿ ಬಂದಂತ ಮಾತೃವಂದನ ಮತ್ತೆ ಮಾತೃಶ್ರೀ ಯೋಜನೆ, ಇದು ಕೂಡ ಗರ್ಭಿಣಿ ಶ್ರೀಗೆ ಕೊಡುವಂಥದ್ದು. ಇದು ಕೂಡ ಗರ್ಭಿಣಿ ಇದ್ದಾಗ ಅವಳಿಗೆ ಹೆಚ್ಚಿನ ಆರೈಕೆ, ಆರೋಗ್ಯ ತಪಾಸಣೆ, ಪೌಷ್ಟಿಕ ಆಹಾರ ಈ ಎಲ್ಲ ಉದ್ದೇಶಕ್ಕೋಸ್ಕರ ಆ ಸಮಯದಲ್ಲಿ ಅವರಿಗೆ ಖರ್ಚಿಗೆ ಅಂತ ಹೇಳಿ ಸರ್ಕಾರ ಪ್ರೋತ್ಸಾಹ ಧನವಾಗಿ ಮಾತೃವಂದನ ಯೋಜನೆಯಲ್ಲಿ 5,000 ರೂಪಾಯಿ ಕೊಡುವಂಥದ್ದು ಮೊದಲನೇ ಹೆರಿಗೆಗೆ. ಮಾತೃಶ್ರೀ ಯೋಜನೆಯಲ್ಲಿ ಪ್ರಥಮ ಮತ್ತೆ ದ್ವಿತೀಯ ಹೆರಿಗೆ, BPL ಕುಟುಂಬದಲ್ಲಿರುವ ಒಂದು ಗರ್ಭಿಣಿ ಪ್ರಥಮ ಮತ್ತೆ ದ್ವಿತೀಯ ಹೆರಿಗೆಗೆ ಅವರಿಗೆ ಕೊಡುವಂತಹ ಪ್ರೋತ್ಸಾಹ ಧನ 6,000 ರೂಪಾಯಿ. ಇದು ಅವರ ಅಕೌಂಟಿಗೆ ನೇರವಾಗಿ RTGS ಮೂಲಕ ಅಮೌಂಟ್ ಬೀಳುವಂಥದ್ದು. ಈಗ ನಾವು ಹೆಚ್ಚಿನ ಫಲಾನುಭವಿಗಳಿಗೆ ಅಂಗನವಾಡಿ ಕೇಂದ್ರದ ಮೂಲಕ ಈ ಒಂದು ಯೋಜನೆಯಲ್ಲಿ ಹೆಚ್ಚಿನ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗಿದೆ. ಅಂದ್ರೆ ನಾನು ಡಿಸೆಂಬರ್ ತನಕ ಈ ಸರ್ಕಲ್ ಅಲ್ಲಿ ಚಾರ್ಜ್ ಆಗಿದ್ದೆ. ಜನವರಿ ನಂತರ ನಿಮಗೆ ಹೊಸ ಸೂಪರ್ವೈಸರ್ ಬಂದಿದ್ದಾರೆ. ಆದರೂ ಕೂಡ ನಾವು ಯಾರೇ ಬಂದರೂ ಕೂಡ ಇಲಾಖೆ ಅಡಿಯಲ್ಲಿ ಏನು ಸೌಲಭ್ಯ ನಿಮಗೆ ಸಿಗ್ತದೆ ಅದನ್ನು ಸಕಾಲದಲ್ಲಿ ನಮ್ಮ ಕಾರ್ಯಕರ್ತೆಯರು ನಮ್ಮ ಹತ್ರ ಅರ್ಜಿಗಳನ್ನು ಕೊಟ್ಟದನ್ನು ನಾವು ಆನ್ಲೈನಲ್ಲಿ ಫೀಡ್ ಮಾಡಿ ಸಕಾಲದಲ್ಲಿ ನಿಮಗೆ ದೊರಕಿಸಿಕೊಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತದೆ. ಏನಾದರೂ ಸಮಸ್ಯೆ ಇದ್ದಲ್ಲಿ ನಮಗೆ ನೇರವಾಗಿ ತಿಳಿಸಿ, ಕಚೇರಿಗೆ ನೇರವಾಗಿ ನೀವು ಸಂಪರ್ಕ ಮಾಡಬಹುದು, ಅಥವಾ ನಿಮ್ಮ ಅಂಗನವಾಡಿ ಕಾರ್ಯಕರ್ತೆ ಅಂತ ತಿಳಿಸಿದ್ರು ನಮಗೆ ತಿಳಿಸ್ತಾರೆ. ಹೆಚ್ಚಿನವರಿಗೆ ಈ ಯೋಜನೆಯಲ್ಲಿ ಸೌಲಭ್ಯ ಕಲ್ಪಿಸಲಾಗಿದೆ. ನೀಡಿದಂಥ ಶ್ರೀಮತಿ ಶಂಕರಿ ಮೇಡಮ್ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಅನ್ನಪ್ರಾಶನ ಕಾರ್ಯಕ್ರಮ. ದಯಮಾಡಿ ಆಯಾ ಅಂಗನವಾಡಿ ಕೇಂದ್ರದ ಪೋಷಕರು ಮತ್ತು ಮಗುವನ್ನು ಹಿಡಿದು ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. good God bless you. May the good God bless you and give you happy birthday to you. ಈ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರ ಶ್ರೀಯುತ ರವೀಂದ್ರ ರೈ ಸರ್ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಿದ್ದೇವೆ. ಕೂಡ ತನ್ನನ್ನು ತೊಡಗಿಸಿಕೊಳ್ಳುವುದರೊಂದಿಗೆ ಕೇವಲ ವಿದ್ಯಾರ್ಥಿಗಳು ಬೌದ್ಧಿಕವಾಗಿ ಬುದ್ಧಿವಂತರಾದರೆ ಸಾಲದು, ಎಲ್ಲ ಕ್ಷೇತ್ರದಲ್ಲಿ ಕೂಡ ಹೊರಹೊಮ್ಮಬೇಕು ಎನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳನ್ನು ಪಠ್ಯ ಹಾಗೂ ಪಠ್ಯೇತರವಾಗಿ ಬೆಳೆಸಿದಂಥ ಗುರುಗಳು ಅಂತ ಹೇಳಿದ್ರೆ ಅದು ಶ್ರೀ ಕೆ ರವೀಂದ್ರ ರೈ ಅವರು.
ಅವರು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಳೆದ 35 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದು ಮಾತ್ರ ಅಲ್ಲ, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಳ್ಳೆಯ ಫಲಿತಾಂಶ ಕೂಡ ಬಂದಿದೆ ವಿದ್ಯಾರ್ಥಿಗಳು. ಅದು ಮಾತ್ರ ಅಲ್ಲದೆ ಆ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಸ್ಕೌಟ್ ಗೈಡ್ ಕಾರ್ಯಕ್ರಮಗಳಾಗಿರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವ ಹಾಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನವನ್ನ, ಸಂಬಂಧಪಟ್ಟ ಅಧ್ಯಾಪಕರುಗಳಿಗೆ ಒಳ್ಳೆಯ ಸಹಕಾರವನ್ನ ನೀಡುವುದರೊಂದಿಗೆ ನಮ್ಮ ವಿದ್ಯಾಸಂಸ್ಥೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಮಿಂಚುವ ಹಾಗೆ ಮಾಡಿದಂತ ಒಬ್ಬ ಗುರುಗಳು ಅಂತ ಹೇಳಿದ್ರೆ ಅದು ಶ್ರೀ ರವೀಂದ್ರ ರೈ ಅವರು ವಿದ್ಯಾಸಂಸ್ಥೆ ಮತ್ತು ಸಮಾಜದೊಂದಿಗೆ ಒಳ್ಳೆಯ ಹೊಂದಾಣಿಕೆಯನ್ನು ಇಟ್ಕೊಂಡು ಸಮಾಜ ಮತ್ತು ವಿದ್ಯಾಸಂಸ್ಥೆ ಅದು ಒಟ್ಟಿಗೆ ಬೆಳೆಯಬೇಕು. ಈ ಊರಿನ ಶಾಲೆ ಕೇವಲ ವಿದ್ಯಾರ್ಥಿಗಳಿಗೆ ಶಾಲೆ ಮಾತ್ರ ಅಲ್ಲದೆ ಸಮಾಜಕ್ಕೆ ಒಂದು ಶಾಲೆಯಾಗಿ ಮೂಡಿ ಬರಬೇಕು ಎನ್ನುವ ದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡಿದವರು, ಸೇವೆ ಸಲ್ಲಿಸಿದರು ಅವರು ಶ್ರೀ ರವೀಂದ್ರ ರೈ ಅವರು. ಹಾಗಾಗಿ ಇವತ್ತು ನಮ್ಮ ರವೀಂದ್ರ ಮಾಸ್ಟರಿಗೆ ನೀವೆಲ್ಲ ನೋಡಿರ್ಬೋದು, ಮತ್ತು ಹಲವಾರು ಕಡೆ ಸನ್ಮಾನ ಕೂಡ ದೊರಕಿದೆ ಅವರಿಗೆ. ವಿವಿಧ ಸಮಾಜದ ಬಂಧುಗಳು ಅವರನ್ನು ಕರೆಸಿ ಸನ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಸಮಾಜದೊಟ್ಟಿಗೆ ಇಟ್ಕೊಂಡಿರುವಂತಹ ಬಾಂಧವ್ಯ, ಅಂತಹ ಒಂದು ಬಾಂಧವ್ಯ ಇಟ್ಕೊಂಡವರಿಗೆ ಇವತ್ತು ದಕ್ಷಿಣ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಹರೇಕಳ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ಇವರ ಜಂಟಿ ಆಶ್ರಯದಲ್ಲಿ ಸೌತ್ ಕೇಂದ್ರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಹಾಗೂ ಎಲ್ಲ ಶ್ರೀಶಕ್ತಿ ಗುಂಪುಗಳು, ಮಕ್ಕಳ ಜೆಸಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಸನ್ಮಾನ ಮಾಡುತ್ತಿರುವಂತದ್ದು ಇದೊಂದು ಒಳ್ಳೆಯ ಸಂಸ್ಕಾರಬದ್ಧ ಕಾರ್ಯಕ್ರಮ. ಅವರಿಗೆ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಧನ್ಯವಾದ. ನಮ್ಮ ಪ್ರೌಢಶಾಲೆಯಲ್ಲಿ 2003ನೇ ಇಸ್ವಿಗೆ ಶಿಕ್ಷಕರಾಗಿ, ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸಿದ್ಧವನ ಗುರುಕುಲ ಉಜಿರೆ ಇಲ್ಲಿ ಕಲಿತಿದ್ದಾರೆ. ಹಾಗೂ ಡಿಗ್ರಿ BA B.Ped ಪದವೀಧರರು. ಮೈಸೂರಿನಲ್ಲಿ B.Ped ಡಿಗ್ರಿಯನ್ನು STM ಕಾಲೇಜು ಉಜಿರೆಯಲ್ಲಿ ಪಡೆದಿರುತ್ತಾರೆ. ಹಾಗೂ ಎಲ್ಲ ಸಂಘಟನಾ ಚತುರ, ಲಯನ್ಸ್, ರೋಟರಿ ಅಥವಾ JC ಮುಂತಾದಂತಹ ಸಂಸ್ಥೆಗಳಲ್ಲಿ ಕೂಡ ತನ್ನಂತ ತೊಡಗಿಸಿಕೊಂಡು ಸಮಾಜ ಸೇವೆಯಲ್ಲಿ ಸದಾ ಕಾರ್ಯನಿರತರಾಗಿರುವಂತಹ ನನ್ನ ಆತ್ಮೀಯರಾಗಿರುವಂತಹ ತ್ಯಾಗಂಸರವರು ಈ ವರ್ಷ ನಮ್ಮ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದು ನಮ್ಮ ಶಾಲೆಗೆ, ನಮ್ಮ ಊರಿಗೆ ಕೀರ್ತಿಯನ್ನು ತಂದಿರ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಅವರ ಈ ಕಿರು ಪರಿಚಯವನ್ನು ನಾನು ನಿಲ್ಲಿಸ್ತೇನೆ. ಅರೇಕಳ ಗ್ರಾಮದ ದಿವಂಗತ ಶೇಖರ ಕುಲಾಲ್ ಹಾಗೂ ದಿವಂಗತ ವಿಮಲೆಯವರ ಪ್ರಥಮ ಪುತ್ರಿ ಶಂಕರಿ ಇವರು 1994ರಲ್ಲಿ ಅರೇಕಳ ಗ್ರಾಮದ ಖಂಡಿಗೆ ಮೂಲೆ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದರು. ಫೆಬ್ರವರಿ 2004ರಲ್ಲಿ ಮೇಲ್ವಿಚಾರಕಿಯಾಗಿ ಪದೋನ್ನತಿ ಹೊಂದಿ ಮೂಡುಬಿದ್ರೆ ವಲಯದಲ್ಲಿ 8 ವರ್ಷ ಕರ್ತವ್ಯ ನಿರ್ವಹಿಸಿ 1 ವರ್ಷ ಬೊಂದೇಲ್ ವಲಯದಲ್ಲಿ ಕರ್ತವ್ಯ ವಹಿಸಿ 7 ವರ್ಷ ಪೆರ್ಮನೂರು ವಲಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ಅದರೊಂದಿಗೆ 7 ವರ್ಷ 4 ತಿಂಗಳ ಬೋಲಿಯಾರ್ ವಲಯದಲ್ಲಿ ಪ್ರಭಾರ ಮೇಲ್ವಿಚಾರಕಿಯಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಇವರಿಗೆ 2003ರಲ್ಲಿ ಬಂಟ್ವಾಳದ ಜಗದೀಶ್ ಕುಲಾಲ್ ಇವರೊಂದಿಗೆ ವಿವಾಹವಾಗಿದ್ದು ಇವರಿಗೆ 2 ಗಂಡು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ದೊಡ್ಡವ 10ನೇ ತರಗತಿ ಹಾಗೂ 2ನೇವ 5ನೇ ತರಗತಿಯಲ್ಲಿ ಕಲಿಯುತ್ತಿದ್ದಾರೆ. ಇವರು ಒಳ್ಳೆಯ ಪರಿಶ್ರಮ ಜೀವಿ ಹಾಗೂ ಒಳ್ಳೆಯ ವಾಗ್ಮಿ ಅಂತ ಹೇಳ್ಬೋದು. ನೀವೆಲ್ಲರೂ ಕೇಳಿದ್ದೀರಿ. ಈಗ ಅವರು ಯಾವುದೇ ವಿಷಯ ಕೊಟ್ಟರೆ ಸಹ ನಿರರ್ಥವಾಗಿ ಮಾತಾಡುವಂತಹ ಒಂದು ಮಾತುಗಾರಿಕೆ ಅವರಲ್ಲಿದೆ. ಅದೇ ರೀತಿ ಒಳ್ಳೆ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಇನ್ನೂ ಸಹ ಅವರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯ ನೀಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಈಗ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಅರೇಕಲ, ಶಿಷ್ಯಾಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ, ಶ್ರೀಶಕ್ತಿ ವಿದ್ಯಾವರ್ಧಕ ಸಂಘ ಹಾಗೂ JC ಮಂಗಳ ಗಂಗೋತ್ರಿ ಕೋಣಾಜೆ, ಸೌತ್ ಕನ್ನಡ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಉಳ್ಳಾಲ ಹಾಗೂ ಶ್ರೀಶಕ್ತಿ ಗೊಂಚಲ ಅರೇಕಲ ಹಾಗೂ ಎಲ್ಲ ಬಂಧುಗಳು, ಶ್ರೀಶಕ್ತಿಯವರ ತಾಯಂದಿರ ಅಂಗನವಾಡಿ ಕಾರ್ಯಕರ್ತೆಯರ ಪರವಾಗಿ ಇವರಿಗೆ ನಾವು ಬಿಲ್ ಕೊಡೋದಿಲ್ಲ. ಆದರೆ ಅವರು 1-2 ವರ್ಷ ಕಾರ್ಯನಿರ್ವಹಿಸಿದ ಅಭಿನಂದಿಸ್ತೇವೆ ಹೊರತು ಇನ್ನು ಪುನಃ ಅವರ ಆಡಳಿತ ಅವಧಿಯಲ್ಲಿ ನಮ್ಮ ಬೋಲಿಯಾರ ವಲಯಕ್ಕೆ
ಬಂದು ಇಲ್ಲಿ ಸೇವೆಯನ್ನು ಮುಂದುವರಿಸಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ನಾವು ಬೀಳ್ಕೊಡುವ ಇದೆಲ್ಲ ಅಭಿನಂದನೆ 2 ವರ್ಷ ಕೆಲಸ ಮಾಡೋದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಅಂಗನವಾಡಿ ಕಾರ್ಯಕರ್ತೆಯರ ಪರವಾಗಿ ಹಾಗೂ ನಮ್ಮ ಅರೆಕಲ್ ಪಂಚಾಯತ್ ಪರವಾಗಿ ಹಾಗೂ ಎಲ್ಲ ಗಣ್ಯರ ಪರವಾಗಿ. ಶ್ರೀಮತಿ ಫಿಲೋಮಿನಾ ಡಿಸೋಜ ಇವರನ್ನು ಕೂಡ ಈ ವೇದಿಕೆಯಲ್ಲಿ ಗೌರವಿಸುತ್ತಿದ್ದೇವೆ. ದಯಮಾಡಿ ಶ್ರೀಮತಿ ಫಿಲೋಮಿನಾ ಡಿಸೋಜ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. 1989ರಲ್ಲಿ ಜಾನ್ ಡಿಸೋಜ ಎಂಬವರನ್ನು ವಿವಾಹವಾಗಿ 3 ಹೆಣ್ಣು ಮಕ್ಕಳ ತಾಯಿಯಾಗಿರುತ್ತಾರೆ. ಇವರು 24 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇದೀಗ ನಿವೃತ್ತಿಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವರ ಈ ಒಂದು ನಿವೃತ್ತಿಯ ಜೀವನ ಸುಖಕರವಾಗಿ ಸಾಗಲಿ, ಇವರಿಗೆ ದೇವರು ಆಯುರಾರೋಗ್ಯ ಆಯುಷ್ಯವನ್ನು ನೀಡಲಿ ಎಂದು ಹೇಳುತ್ತಾ ಇವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಿದ್ದೇವೆ. ಇದೊಂದು ಇಲಾಖೆ, ಗ್ರಾಮ ಪಂಚಾಯತ್ ಮತ್ತು ಇಲಾಖೆಯವರು ಕೂಡಿಕೊಂಡು ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಆದ್ದರಿಂದ ಇದು ನಿಜವಾಗಿಯೂ ಅದೊಂದು ನನಗೆ ಸಂತೋಷವನ್ನು ಕೊಡುವಂಥ ಗೌರವ ಅಂತ ಹೇಳಿದರೆ ಖಂಡಿತ ತಪ್ಪಾಗಬೇಕಿಲ್ಲ. ಯಾಕೆಂದರೆ ಈ ಸನ್ಮಾನಗಳು ಸ್ವೀಕರಿಸಿ ತುಂಬ ಸನ್ಮಾನಗಳೆಲ್ಲ ಆಗಿದೆ. ಇಲ್ಲಿ ಮುಖ್ಯವಾದ ಒಂದು ಮಾತು ಉಂಟು, ಜಂತು ನಾವು ನರಜನ್ಮ ದುರ್ಲಭವು ಅಂತ. ಅಂದರೆ ಮಾನವ ಜನ್ಮ ಎನ್ನುವಂಥದ್ದು ಬಹಳ ಶ್ರೇಷ್ಠವಾದುದು ಅಂತ. ಆದ್ದರಿಂದ ನಾವು ಎಲ್ಲಿ ಹುಟ್ಟಿದ್ದೇವೆ, ಹೇಗೆ ಹುಟ್ಟಿದ್ದೇವೆ, ಯಾವ ಜಾತಿಯಲ್ಲಿ ಹುಟ್ಟಿದ್ದೇವೆ ಎನ್ನುವುದು ಮುಖ್ಯ ಅಲ್ಲ. ಈಗ ಹುಟ್ಟಿದ ಮೇಲೆ ನಾವು ಹೇಗೆ ಬೆಳೀತಾ ಹೋಗ್ತೇವೆ ಎನ್ನುವುದೇ ಇಲ್ಲಿ ಮುಖ್ಯ. ಹುಟ್ಟು ಸಾವುಗಳ ಮಧ್ಯೆ ಇರತಕ್ಕಂಥ ಜೀವನ ಉಂಟಲ್ಲ, ಅದು ಬಹಳ ಮುಖ್ಯ. ಅದು ಸಾರ್ಥಕ ಆಗಬೇಕಾಗಿದ್ದರೆ ಈಗ ಶಂಕರಿಯವರು ಬಹಳ ಒಳ್ಳೆ ಮಾಹಿತಿಯನ್ನು ಕೊಟ್ಟರು. ನಮ್ಮ ಶಿಷ್ಯವರು ಹೈಸ್ಕೂಲಲ್ಲಿರುವಾಗ ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ, ಆದರೆ ಇಷ್ಟು ಮಾತಾಡ್ತಾ ಇರೋರು ನೋಡಿದರೆ ನನಗೆ ಭಾಳ ಖುಷಿ ಆಯಿತು. ನಿಜವಾಗಿ ಹಾಗೆ ಮಾತಾಡಬೇಕು. ನೀವು ಎಷ್ಟು ಅದನ್ನು ಆರಿಸಿದ್ದೀರಿ, ನಿಮ್ಮ ಮನಸ್ಸಿಗೆ ತಗೊಂಡಿದ್ದೀರಿ ನನಗೆ ಗೊತ್ತಿಲ್ಲ. ಆದರೂ ಯಾವುದೇ ಇಲಾಖೆ, ಸರ್ಕಾರ ಇದಾಗಲಿ, ಇಲಾಖೆಗಳು ಇಲ್ಲಿ ಮಾಡುವಂಥ ಒಂದು ಮಾಹಿತಿ ಕೊಡುವಂಥ ಕೆಲಸ ಉಂಟಲ್ಲ, ಅದಕ್ಕೆ ನಾವು ಸ್ಪಂದನೆಯನ್ನು ಕೊಡಬೇಕು. ಅದನ್ನು ನಾವು ಮನಸ್ಸಿಗೆ ತಗೊಂಡು ನಮ್ಮ ಮಗುವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಬೆಳೆಸುವಂಥ ಒಂದು ಜವಾಬ್ದಾರಿ ಉಂಟಲ್ಲ, ಅದನ್ನು ನಾವು ಮಾಡಬೇಕು. ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ದೇಶದ ಸಂಪತ್ತು ಅಂತಂದರೆ ಅದು ಕೇವಲ ಗುಡ್ಡ ಕಾಡು ಬೆಟ್ಟಗಳ ಮಾತ್ರ ಅಲ್ಲ. ದೇಶದ ಸಂಪತ್ತು ಅಂದರೆ ಮಾನವರು, ಮನುಷ್ಯರು ಈ ದೇಶದ ಸಂಪತ್ತು. ಈ ಮಾನವ ಸಂಪತ್ತು ಸರಿ ಇಲ್ಲ ಅಂತ ಆಗಿದ್ರೆ ಉಳಿದ ಸಂಪತ್ತುಗಳು ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ಬೆಳೆಯುವಾಗಲೇ ನಮ್ಮ ಮಕ್ಕಳಿಗೆ ಸರಿಯಾದಂಥ ಸಂಸ್ಕಾರವನ್ನು ಕೊಡಬೇಕು. ದೀರ್ಘಾಯುಷ್ಯದಲ್ಲಿ 16 ಧಾರ್ಮಿಕ ಸಂಸ್ಕಾರಗಳು ನಡಿಬೇಕಂತೆ ದೀರ್ಘಾಯುಷ್ಯದಲ್ಲಿ. ಅದು ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದರೆ ತಾಯಿಯ ಗರ್ಭದಲ್ಲಿರುವಾಗಲೇ ಅದು ಪ್ರಾರಂಭ ಆಗ್ತದೆ. ತಾಯಿಯ ಗರ್ಭದಿಂದ ಹಿಡಿದು ಅದು ನಾವು ಮರಣ ಹೊಂದುವವರೆಗೆ ಏನು ಧಾರ್ಮಿಕ ಕ್ರಿಯಾವಿಧಿಗಳು ನಡೆಯುತ್ತದೋ ಅಲ್ಲಿವರೆಗೆ ಆ ಧಾರ್ಮಿಕ ಸಂಸ್ಕಾರ ನಡೆಯುತ್ತೆ. ಒಳ್ಳೆಯ ಸಂಸ್ಕಾರಗಳು ಬೇಕು. ಈಗ ಹಿಂದೆ ನಮ್ಮ ಕಾವ್ಯಗಳಲ್ಲಿ ಕೂಡ ಇತ್ತು, ಏನಿತ್ತು ಅಂದರೆ ಗರ್ಭದಲ್ಲಿರುವಂಥ ಶಿಶುವಿಗೆ ಒಂದಿಷ್ಟು ಒಳ್ಳೆಯ ಸಂಸ್ಕಾರವನ್ನು ಕೊಡುವಂಥ ಕ್ರಮಗಳಿರ್ತದೆ. ಯಾಕಂದರೆ ಅದು ಗರ್ಭದಲ್ಲಿರುವಾಗಲೇ ಆ ಸಂಸ್ಕಾರವನ್ನು ತೆಗೊಳ್ತದೆ ಅಂದರೆ. ಈಗ ಡಾಕ್ಟರ್ಸ್ಗಳು ಕೂಡ ಅದನ್ನು ಹೇಳ್ತಾರೆ ಏನಂತಂದರೆ
ಮಗುವಿನ ಗರ್ಭಿಣಿ ಇರುವಂಥ ತಾಯಿಯ ಕೊಠಡಿಯಲ್ಲಿ ಒಳ್ಳೊಳ್ಳೆ ಫೋಟೋಗಳನ್ನು ಇರಬೇಕು ಅಂತ, ಮಗುವಿನ ಫೋಟೋಗಳಿರ್ಬೋದು, ಆ ತಾಯಿಗೆ ಒಳ್ಳೊಳ್ಳೆ ಸಂತೋಷವನ್ನು ಕೊಡುವಂಥ ಚಿತ್ರಗಳಿರಬೇಕು, ಒಳ್ಳೊಳ್ಳೆ ಮಾತುಗಳು ಅಲ್ಲಿ ಅವರ ಎದುರುಗಡೆ ಮಾತನಾಡುವಂಥದ್ದು ಕೂಡ ಒಳ್ಳೊಳ್ಳೆ ಮಾತುಗಳಿರಬೇಕು. ಅದೇ ರೀತಿಯಲ್ಲಿ ಅಲ್ಲಿ ಒಳ್ಳೆಯ ಒಂದು ವಾತಾವರಣವನ್ನು ಶುಚಿಯಾದಂತಹ ಮತ್ತು ಸಂತೋಷ ಕೊಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತ ಉಂಟು. ಡಾಕ್ಟರ್ಸ್ ಕೂಡ ಅದನ್ನು ಹೇಳ್ತಾರೆ. ಯಾಕಂದ್ರೆ ಅದು ಡೈರೆಕ್ಟ್ ಆಗಿ ಗರ್ಭಿಣಿಯ ಆ ಗರ್ಭದಲ್ಲಿರುವಂಥ ಶಿಶುವಿನ ಮೇಲೆ ಅದು ಪರಿಣಾಮವನ್ನು ಬೀರ್ತದೆ ಅಂತ. ಅದರಿಂದಾಗಿ ಈಗ ಅದರ ನಂತರ ಜನ್ಮ ಕೊಟ್ಟ ಮೇಲೆ ಕೂಡ ಹಾಗೆ ಅದಕ್ಕೊಂದು ಅದು ಪೌಷ್ಟಿಕಾಂಶದ ಕೊರತೆ ಇರಬಾರ್ದು. ಚೆನ್ನಾಗಿ ತಾಯಿಯ ಹಾಲು ಕುಡಿಯಬೇಕು. ಆ ತಾಯಿಯ ಹಾಲಿಗೆ ಪೂರಕವಾದಂಥ ಆಹಾರ ಏನಿದೆ ಅದನ್ನು ನಾವು ಸರಿಯಾಗಿ ಕೊಡಬೇಕು. ಕೊಟ್ಟಾಗ ದೈಹಿಕವಾದಂಥ ಬೆಳವಣಿಗೆ ಅದು ಸರಿಯಾಗಿ ಆಗ್ತದೆ ಎನ್ನುವಂಥದ್ದು ಹಿಂದಿನ ನಮ್ಮ ಹಿರಿಯರೆಲ್ಲ ಹಾಗೆ ಮಾಡ್ತಾ ಇದ್ರು. ಹಿಂದಿನ ಹಿರಿಯರು ಆಸ್ಪತ್ರೆಗಳಲ್ಲಿ ಹೆರ್ತಾ ಇರಲಿಲ್ಲ, ಎಲ್ಲ ಮನೆಗಳಲ್ಲಿ ಹೆರ್ತಾ ಇದ್ದರು. ಮನೆಗಳಲ್ಲಿ ಹೆರುವಾಗ ಅವರಿಗೆ ಆ ತಾಯಿಗೆ ಆ ರೀತಿಯ ಸಂಸ್ಕಾರಗಳೆಲ್ಲ ಸಿಗ್ತಾ ಇತ್ತು. ಈಗ ಅದು ಸಿಗ್ತಾ ಇಲ್ಲ. ಯಾಕಂದ್ರೆ ಈಗ ಎಲ್ಲ ನಾವು ಹಾಸ್ಪಿಟಲ್ಗೆ ಹೋಗುದು, ಹೆರ್ಲಿಕ್ಕೆಲ್ಲ ಹಾಸ್ಪಿಟಲ್ಗೆ ಹೋಗುದು, ಹಾಸ್ಪಿಟಲ್ಗೆ ಒಂದಿಷ್ಟು ಎಂಥದ್ದು ಔಷಧಿಗಳನ್ನೆಲ್ಲ ಪಡೆಯುತ್ತೇವೆ. ಆದರೂ ಕೂಡ ಈ ರೀತಿಯ ಒಂದು ಸಂಸ್ಕಾರ ಉಂಟಲ್ಲ, ಆ ಮಗುವಿಗೆ ಪೌಷ್ಟಿಕಾಂಶದ ಪೌಷ್ಟಿಕ ಆಹಾರ, ಆ ಶುಚಿತ್ವದಲ್ಲಿ ಅದನ್ನು ಬೆಳೆಸುವಂಥದ್ದು, ಅವುಗಳಿಗೆ ಒಂದಿಷ್ಟು ಸಂಸ್ಕಾರವನ್ನು ಒದಗಿಸಿಕೊಡುವಂಥದ್ದು, ಇದೆಲ್ಲ ಒಳ್ಳೆಯ ರೀತಿಯಲ್ಲಿ ನಡೆದಾಗ ಆ ಮಗು ಒಂದು ಆರೋಗ್ಯವಂತ ಮಗುವಾಗಿ ಬೆಳೆದಾಗ ಅದು ಪ್ರಾಥಮಿಕ ಹಂತ ಇರ್ಬೋದು, ಪ್ರೌಢ ಹಂತದಿರ್ಬೋದು, ಅಥವಾ ಮೇಲಿನ ಹಂತದೆಲ್ಲ ಇರ್ಬೋದು, ಅಲ್ಲಿ ಅದು ಒಂದು ಆರೋಗ್ಯವಂತ ಒಂದು ವ್ಯಕ್ತಿಯಾಗಿ ನಿರ್ಮಾಣ ಆಗುವುದಕ್ಕೆ ಪೂರಕವಾದಂತಹ ಎಲ್ಲ ತಳಪಾಯಗಳು ಅಲ್ಲಿ ನಡೆಯುತ್ತದೆ. ಇದು ಬಹಳ ಮುಖ್ಯವಾದಂಥ ಕೆಲಸ. ಅದು ಒಂದು ಒಳ್ಳೆಯ ಕೆಲಸ ಈ ಜಾಗದಲ್ಲಿ ನಡೆದಿದೆ. ಎಲ್ಲ ಏನೇನು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಇನ್ನೂ ಕೂಡ ಮಾಹಿತಿ ಕೊಡಲಿಕ್ಕಿದ್ದಾರೆ. ತಾಯಂದಿರೆಲ್ಲ ಆದಷ್ಟು ಆ ಮಾಹಿತಿಗಳನ್ನೆಲ್ಲ ಪಡೆದುಕೊಂಡು ತನ್ನ ಒಂದು ಮಗುವಾಗಲಿ ಎರಡು ಮಗುವಾಗಲಿ ಅದನ್ನು ಆರೋಗ್ಯವಂತ ಮಗುವನ್ನಾಗಿ ಮಾಡಿ ಅದಕ್ಕೆ ಒಳ್ಳೆಯ ವಿದ್ಯಾಭ್ಯಾಸ ಶಿಕ್ಷಣವನ್ನು ಬುದ್ಧಿಯನ್ನು ಕೊಟ್ಟು ಆ ಮಗುವನ್ನು ಸಮಾಜದ ಉಪಯುಕ್ತ ಪ್ರಜೆಯನ್ನಾಗಿಸುವಂಥ ಒಂದು ಜವಾಬ್ದಾರಿ ಆ ಮನೆಯ ಮಾತೆಯವರಿಗಿದೆ. ಅದನ್ನು ತಾವೆಲ್ಲರೂ ಕೂಡ ಮಾಡಬೇಕು. ಸರ್ಕಾರದ ಇಲಾಖೆಯವರು ಏನೇನು ಸೌಲಭ್ಯಗಳನ್ನು ಅದಕ್ಕೆ ಕೊಡ್ತಾರ ಅದರ ಬಗ್ಗೆ ನಾವು ಸ್ಟಡಿ ಮಾಡಬೇಕು, ಅಧ್ಯಯನ ಮಾಡಬೇಕು, ತಿಳ್ಕೊಂಡು ಅದರ ಪ್ರಯೋಜನವನ್ನು ಪಡೆಯಬೇಕು. ಅದರ ಪ್ರಯೋಜನ ನಮ್ಮ ಮಗುವಿಗೆ ಸಿಗುವ ಹಾಗೆ ನಾವು ಮಾಡಬೇಕು ಎನ್ನುವಂಥ ಮಾತಿನಲ್ಲಿ ಹಾಗೆ ನಾವು ಮಾಡಿದೆವು ಅಂತಾದರೆ ನಮ್ಮ ದೇಶದ ಸಂಪತ್ತು ಏನಿದೆ ಆ ಸಂಪತ್ತು ಒಳ್ಳೆಯ ರೀತಿಯಲ್ಲಿ ಅದು ಉಪಯೋಗ ಆಗಲಿಕ್ಕೆ ಸಾಧ್ಯ ಉಂಟು ಎನ್ನುವಂಥ ಮಾತಿನೊಂದಿಗೆ. ಯಾಕಂದರೆ ಶರೀರ ಮಾಧ್ಯಮ ಕಲುಧರ್ಮ ಸಾಧನము ಅಂತ ಅಂದರೆ ಯಾರಿಗೆ ಆರೋಗ್ಯಕರವಾದಂತಹ ದಷ್ಟಪುಷ್ಟವಾದಂತಹ ದೇಹ ಇಲ್ವೋ ಅವರಿಗೆ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಹಿರಿಯರ ಮಾತು ಏನಿದೆ ಅದು ಅಕ್ಷರಶಃ ಅದು ಸತ್ಯವಾದಂತಹ ಮಾತು. ಆದ ಕಾರಣ ಎಲ್ಲ ತಾಯಂದಿರು ಇದನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ತನ್ನ ಒಂದು ಅಥವಾ ಎರಡು ಮಗುವನ್ನು ಬಹಳ ಜಾಗರೂಕತೆಯಿಂದ ಒಳ್ಳೆಯ ಒಂದು ಪೌಷ್ಟಿಕ ಆಹಾರವನ್ನು ಅದಕ್ಕೆ ಕೊಟ್ಟು ಶುಚಿಯಾದಂತಹ ಒಂದು ಪ್ರದೇಶದಲ್ಲಿ ಅದನ್ನು ಒಳ್ಳೆಯ ಪರಿಸರದಲ್ಲಿ ಅದನ್ನು ಬೆಳೆಸುವುದು, ಅದನ್ನು ಒಂದು ಸಮಾಜದ ಉಪಯುಕ್ತ ಪ್ರಜೆಯನ್ನಾಗಿಸುವಂಥ ಒಂದು ಜವಾಬ್ದಾರಿಯನ್ನು ತಾವೆಲ್ಲ ಮಾಡಬೇಕು ಎನ್ನುವಂಥ ಮಾತಿನೊಂದಿಗೆ ಇಂತಹ ಕೆಲಸ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ರೀತಿಯ ಒಳ್ಳೆಯ ಕೆಲಸಗಳು ನಡೆಯಲಿ. ಎಲ್ಲ ಬೇರೆ ಬೇರೆ ಮುಖ್ಯವಾಗಿ ಗ್ರಾಮ ಪಂಚಾಯತಿ ಅದೇ ರೀತಿ ಬೇರೆ ಬೇರೆ ಇಲಾಖೆಗಳೆಲ್ಲ ಸೇರಿಕೊಂಡು ಈ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದೆ. ಅದಕ್ಕೆ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸಹಕಾರವನ್ನು ಕೊಡಬೇಕು. ನಮ್ಮ ಮಗುವನ್ನು ಈ ಸಮಾಜದ ಉತ್ತಮ ಪ್ರಜೆಯನ್ನಾಗಿಸಬೇಕು ಎನ್ನುವಂಥ ಮಾತಿನೊಂದಿಗೆ ವಿದ್ಯಾರ್ಥಿನಿಯರಿಗೆ ಕೇವಲ ವಿದ್ಯಾರ್ಜನೆಯನ್ನು ಮಾತ್ರ ನೀಡಿದಲ್ಲ, ಸಮಾಜದಲ್ಲಿ ವಿದ್ಯಾರ್ಥಿನಿಯರ ಜವಾಬ್ದಾರಿ ಮತ್ತು ಅವರ ಬದುಕನ್ನು ಯಾವ ರೀತಿ ನಿಭಾಯಿಸಬೇಕು ಎಂಬ ದೃಷ್ಟಿಯಲ್ಲಿ ಮಾರ್ಗದರ್ಶನವನ್ನು ನೀಡುವುದರ ಜೊತೆಗೆ ಈ ಅರೇಕಳ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮದ ಸರ್ವ ಜನಾಂಗದವರಿಗೆ ಕೂಡ ಒಬ್ಬ ಮಾರ್ಗದರ್ಶಕರಾಗಿ ಈ ಭಾಗದಲ್ಲಿ ಕೋಮು ಸೌಹಾರ್ದತೆಯ ಕೊಂಡಿಯಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದಂಥ ಸನ್ಮಾನ್ಯ ಶ್ರೀಯುತ ರವೀಂದ್ರಯ್ಯವರಿಗೆ ತಮ್ಮ ಇಲಾಖೆಯ ವತಿಯಿಂದ ನೀಡಿದಂಥ ಒಂದು ಸನ್ಮಾನ ಅದು ಬಹಳಷ್ಟು ಒಂದು ಖುಷಿಯನ್ನು ನನಗೆ ತಂದಿದೆ. ಅದರ ಜೊತೆಗೆ ಈ ಶಾಲೆಯಲ್ಲಿ PT ಮಾಸ್ಟರ್ ಆಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವುದರ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನದೇ ಆದಂತಹ ರೀತಿಯಲ್ಲಿ ಗುರುತಿಸಿಕೊಂಡು ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸುವುದರ ಮೂಲಕ
ಸಮಾಜಕ್ಕೆ ಮಾದರಿಯಾದಂಥ ಇದೀಗ ಕಳೆದ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂತ ನಮ್ಮ ಮಿತ್ರರಾದಂಥ ಶ್ರೀಯುತ ತ್ಯಾಗಮ್ಮ ಅರೇಕಳರವರಿಗೆ ಕೂಡ ಸನ್ಮಾನವನ್ನು ಇಟ್ಟಿದ್ದೀವಿ. ಅದರ ಜೊತೆಗೆ ಶ್ರೀಮತಿ ಶಂಕರಿಯವರು, ನಮ್ಮ ಅಂಗನವಾಡಿ ಮೇಲ್ವಿಚಾರಕಿಯವರು, ಒಬ್ಬ ಅಂಗನವಾಡಿ ಮೇಲ್ವಿಚಾರಕಿಯಾಗಿ, ಅಂಗನವಾಡಿ ಕಾರ್ಯಕರ್ತೆಯಾಗಿ, ಮೇಲ್ವಿಚಾರಕಿಯಾಗಿ ಯಾವ ರೀತಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಎಂಬ ನಿಟ್ಟಿನಲ್ಲಿ ಪ್ರತಿಯೊಂದು ಅಂಗನವಾಡಿ ಟೀಚರ್ಗಳ ಮತ್ತು ಎಲ್ಲ ಮಹಿಳೆಯರ ಏನು ಅವರ ನೋವು ನಲಿವುಗಳಿಗೆ ಹಲವಾರು ವರ್ಷಗಳಿಂದ ಸ್ಪಂದಿಸುತ್ತಾ ಜನಪ್ರತಿನಿಧಿಗಳ ಸಹಕಾರವನ್ನು ಪಡೆದುಕೊಂಡು ಈ ಭಾಗದಲ್ಲಿ ಮಾತ್ರವಲ್ಲ, ಎಲ್ಲಿ ಜವಾಬ್ದಾರಿ ಸಿಕ್ಕಿದೆ ಅಲ್ಲಿ ತನ್ನ ಜವಾಬ್ದಾರಿಯನ್ನು ತನ್ನ ಕರ್ತವ್ಯವೆಂದು ಭಾವಿಸಿಕೊಂಡು ಜನಮುಖಿಯಾದಂತಹ ಕೆಲಸ ಮಾಡಿದಂತ ಶ್ರೀಮತಿ ಶಂಕರಿ ಅವರಿಗೆ ನೀಡಿದಂತಹ ಸನ್ಮಾನ. ಅದರ ಜೊತೆಗೆ ಇನ್ನೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೂಡ ನೀವು ಸನ್ಮಾನವನ್ನು ಮಾಡಿದ್ದೀರಿ. ಇದು ಎಲ್ಲ ಸನ್ಮಾನ ಕೂಡ ಏನಂತ ಹೇಳಿದರೆ, ಈಗ ಇದರಲ್ಲಿ ನಿವೃತ್ತರಾದವರು ಕೂಡ ಇದ್ದಾರೆ, ನಿವೃತ್ತರಲ್ಲದವರು ಕೂಡ ಇದ್ದಾರೆ. ಈ ಸನ್ಮಾನದಿಂದ ಅವರ ಜವಾಬ್ದಾರಿ ಹೆಚ್ಚುತ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನೀವು ಅವರ ಜವಾಬ್ದಾರಿಯನ್ನು ಹೆಚ್ಚಿಸುವಂತ ಒಂದು ಕೆಲಸವನ್ನು ಮಾಡಿದ್ದೀರಿ. ರವೀಂದ್ರ ರೈ ಅವರು ನಿವೃತ್ತರಾದರೂ ಕೂಡ ಈಗ ಅವರ ನಿವೃತ್ತಿ ಜೀವನ ಕೇವಲ ಇಲ್ಲಿ ಶ್ರೀರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಅವರ ಅಧ್ಯಾಪಕ ವೃತ್ತಿಯಿಂದ ಮಾತ್ರ ನಿವೃತ್ತರಾದ್ದು. ಅವರ ಸಮಾಜಮುಖಿ ಕೆಲಸದಿಂದ ರವೀಂದ್ರ ರೈ ಅವರು ನಿವೃತ್ತರಾಗಲಿಲ್ಲ. ಅವರು ಸಮಾಜಕ್ಕೆ ಇನ್ನೂ ಕೂಡ ಅವರ ಮಾರ್ಗದರ್ಶನ ಅಗತ್ಯ ಇದೆ, ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅದನ್ನೆಲ್ಲ ನಾವೆಲ್ಲರೂ ಕೂಡ ಪಾಲಿಸಬೇಕಾಗಿದೆ ಮತ್ತು ಅವರ ಜೀವನ ಶೈಲಿಯನ್ನು ನಮ್ಮ ಜೀವನದಲ್ಲಿ ಕೂಡ ನಾವು ಸ್ವಲ್ಪ ಅಳವಡಿಸಿದರೆ ನಮ್ಮ ಜೀವನ ಶೈಲಿಯನ್ನು ಕೂಡ ನಾವು ಉತ್ತಮವಾಗಿ ಮಾಡಬಹುದು. ಇದು ನೀವು ನಮ್ಗೆಲ್ಲರಿಗೂ ಕೂಡ ಮಾದರಿಯಾಗಿದೆ. ನಿಮ್ಮ ಈ ಜೀವನ ಶೈಲಿಯನ್ನು ನಿಮ್ಮಿಂದ ಕಲಿತಂತ ಕೇವಲ 10% ವಿದ್ಯಾರ್ಥಿಗಳು ಜೀವನದಲ್ಲಿ ಅಳವಡಿಸಿದ್ರು ಕೂಡ ಈ ಸಮಾಜ ಅವರು ಮಾತ್ರ ಅವರ ಬದುಕನ್ನು ಕಟ್ಟಿಕೊಳ್ಳುವುದಲ್ಲ, ಅವರ ಕುಟುಂಬವನ್ನು, ಸಮಾಜವನ್ನು, ಸಮುದಾಯವನ್ನು, ದೇಶವನ್ನು ಕಟ್ಟುವಂತ ಕೆಲಸವನ್ನು ಮಾಡಿದರೆ ಆ ಪ್ರದೇಶ ಇನ್ನೂ ಕೂಡ ಉತ್ತಮವಾಗ್ತದೆ, ಆ ಪ್ರದೇಶ ಅಭಿವೃದ್ಧಿ ಆಗ್ತದೆ, ಒಂದು ಸಮಾಜಮುಖಿ ಕೆಲಸಗಳು ನಡೀತದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಆ ಕೆಲಸವನ್ನು ಖಂಡಿತವಾಗಿ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಇವತ್ತು ಇಲಾಖೆ, ಅದರಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ, ನಿಮ್ದು ಬಹಳಷ್ಟು ಜವಾಬ್ದಾರಿ ಕೂಡ ಇದೆ. ನಿಮ್ಗೆ ಕೆಲಸ ಉಳಿದ ಅಧಿಕಾರಿಗಳ ಹಾಗೆ ಅಲ್ಲ, ಇನ್ನೂ ಕೂಡ ಹೆಚ್ಚಿನ ಕೆಲಸ ನಿಮ್ಗೆ ಇರ್ತದೆ. ನಾವು ನೋಡಿದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಹಳಷ್ಟು ಆರೋಗ್ಯ ಪೀಡಿತರಾದವರು ಪ್ರಾಥಮಿಕವಾದಂತಹ ಚಿಕಿತ್ಸೆಯನ್ನು ಪಡೆಯಲು ನಮ್ಮ ಜೊತೆ ಬರುತ್ತದೆ. ಅಂಗನವಾಡಿ ಶಾಲೆ ಅಂತ ಹೇಳಿದರೆ ಒಂದು ನಮ್ಮ ಶಿಕ್ಷಣಕ್ಕೆ ಒಂದು ಫೌಂಡೇಶನ್, ಒಂದು ನಮ್ಮ ಜೀವನದ, ನಾವು ಶಿಕ್ಷಿತರಾಗಬೇಕಾದರೆ ಜೀವನದಲ್ಲಿ ಅಂಗನವಾಡಿಯ ಮೂಲಕ ಯಾರು ವಿದ್ಯಾರ್ಥಿಗಳು ಮುಂದಕ್ಕೆ ಬಂದು ಆ ನಂತರ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಹೈಸ್ಕೂಲ್ ಮಟ್ಟಕ್ಕೆ ಹೋಗ್ತಾರೆ, ಆ ವಿದ್ಯಾರ್ಥಿಗಳು ಖಂಡಿತವಾಗಿ ಜೀವನದಲ್ಲಿ ಮುಂದಕ್ಕೆ ಬರ್ತಾರೆ. ಯಾಕಂತ ಹೇಳಿದರೆ ಅಂಗನವಾಡಿಯಲ್ಲಿ ಅಂಗನವಾಡಿ ಟೀಚರ್ಗಳಿಗೆ ಆ ಏನು 5, 10, 15, 20 ವಿದ್ಯಾರ್ಥಿಗಳಿದ್ದರೆ ಅವರನ್ನು ಪೋಷಿಸುವುದು, ಅವರನ್ನು ಬೆಳೆಸುವುದು ಬಹಳಷ್ಟು ಕಷ್ಟ. ಆ ಜವಾಬ್ದಾರಿಯನ್ನು ಅಂಗನವಾಡಿ ಟೀಚರ್ಗಳು ಮಾಡ್ತಾ ಬರ್ತಾ ಇದ್ದಾರೆ. ಬಹಳಷ್ಟು ಕಷ್ಟ ಸಾಧ್ಯವಾದಂತ ಕೆಲಸ, ನಮ್ಗೆ ಚೆನ್ನಾಗಿ ಗೊತ್ತಿದೆ ಅವರ ಕಷ್ಟ ಜೀವನ. ಆದ್ರೆ ಯಾರು ಕಷ್ಟವಾಗಿ ದುಡಿತಾರೆ ಅವರಿಗೆ ಸಿಗುವಂತ ಏನು ಸವಲತ್ತು ಅದು ಬಹಳ ಕಡಿಮೆ. ಅದು ಈಗಲ್ಲ, ಮೊದಲಿನಿಂದಲೂ ಬರ್ತಾ ಇರೋದು. ಯಾರು ಅದು ಕೇವಲ ಅಧಿಕಾರಿ ವರ್ಗದವರಿಗೆ ಮಾತ್ರವಲ್ಲ, ನಾವು ಕೂಲಿ ಕಾರ್ಮಿಕರಾಗಿ ದುಡಿದವರಿಗೆ ನಾವು ನೋಡ್ಬೋದು 200, 300, 400, 500 ಸಂಬಳ ಸಿಗ್ತದೆ. ಕೇವಲ ತಿರುಗಿಕೊಂಡು ಜೀವನ ಮಾಡುವವರಿಗೆ ಇನ್ನೂ ಕೂಡ ಜಾಸ್ತಿ ಸವಲತ್ತುಗಳು, ಏನು ಅದಕ್ಕೆ ಬೇಕಾದಂತ ಮೌಲ್ಯಗಳು ಸಿಗ್ತದೆ, ಅದು ನಾವು ನೋಡುವುದು. ಆದ್ರೂ ಕೂಡ ನೀವು ಎಲ್ಲವನ್ನು ದಾಟಿಕೊಂಡು ಜೀವನದಲ್ಲಿ ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತೀರಲ್ಲ, ಇದು ಸಮಾಜಕ್ಕೆ ಮಾದರಿ, ದೇಶಕ್ಕೆ ಮಾದರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ. ಏನ್ ತಿಳ್ಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ, ನಾವು ಬೋರ್ಡಲ್ಲಿ ನಾವು ನೋಡ್ತಾ ಇದ್ದೇವೆ, ಡಾಕ್ಟ್ರೇ ಹೆಣ್ಣು ಮಗುವನ್ನು ರಕ್ಷಿಸಿ, ಹೆಣ್ಣು ಮಗುವನ್ನು ಓದಿಸಿ ಅಂತ ಹೇಳಿ ಈ ಬೋರ್ಡಲ್ಲಿ ನಾವು ನೋಡ್ತಾ ಇದ್ದೇವೆ. ಹೆಣ್ಣು ಮಗುವನ್ನು ರಕ್ಷಿಸಿ, ಹೆಣ್ಣು ಮಗುವನ್ನು ಓದಿಸಿ ಅಂತ ಹೇಳಿ. ಇದರ ಅರ್ಥ ಏನು? ಗಂಡು ಮಗುವನ್ನು ರಕ್ಷಿಸುವುದು ಬೇಡ ಅಂತ ಹೇಳಿ ಅಲ್ಲ, ಗಂಡು ಮಗುವನ್ನು ಓದಿಸುವುದು ಬೇಡ ಅಂತ ಹೇಳಿ ಅಲ್ಲ, ಗಂಡು ಮಗುವನ್ನು ರಕ್ಷಿಸಿ, ಗಂಡು ಮಗುವನ್ನು ಓದಿಸಿ ಅಂತ ಹೇಳಿ ಬೋರ್ಡಲ್ಲಿ ಕಾಣುತ್ತಿಲ್ಲ. ಇದರ ಅರ್ಥ ಇದರ ವಿರುದ್ಧ ಅಂತ ಹೇಳಿ ಅಲ್ಲ, ಹೆಣ್ಣು ಮಗುವನ್ನು ರಕ್ಷಿಸಿ, ಹೆಣ್ಣು ಮಗುವನ್ನು ಓದಿಸಿ ಅಂತ ಹೇಳಿದ್ರೆ, ಯಾಕಂತ ಹೇಳಿದರೆ ಹಿಂದಿನ ಕಾಲದಿಂದಲೂ ಬಂದಂತ ಒಂದು ಪದ್ಧತಿ.
ಹೆಣ್ಣು ಮಗುವನ್ನು ನಾವು ಶಾಲೆಗೆ ಕಳಿಸುವಾಗ 5ನೇ ಕ್ಲಾಸ್ ಸಾಕು, 10ನೇ ಕ್ಲಾಸ್ ಸಾಕು, ಡಿಗ್ರಿ ಬೇಡ, ಮತ್ತೊಂದು ಬೇಡ ಅಂತ ಹೇಳಿದ್ದು. ಗಂಡು ಮಗುವನ್ನು ನಾವು ಎಷ್ಟು ಓದ್ತೇವೆ ಅಷ್ಟು ಓದಿಸ್ತೇವೆ ನಾವು. ಗಂಡು ಮಗುವನ್ನು ರಕ್ಷಿಸಿ ಮನೆಯಲ್ಲಿ ಕೂಡ ಹಾಗೆ. ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ 2 ಹೆಣ್ಣು 2 ಗಂಡು ಇದ್ರೆ ಆ ಗಂಡು ಮಗುವಿಗೆ ಪ್ರಾಶಸ್ತ್ಯ ಜಾಸ್ತಿ ಸಿಗುವಂತ ಒಂದು ಕಾಲ ಇತ್ತು, ಒಂದು ಭೇದದ ರೀತಿಯಲ್ಲಿ. ಅಲ್ಲ, ಅಂಗನವಾಡಿ ಮೇಲ್ವಿಚಾರಕರು ಮೊದಲು ಅಂಗನವಾಡಿ ಇದು ಗಂಡು ಮಗುವಿಗೆ ಪ್ರಾಶಸ್ತ್ಯ ಮನೆಯಲ್ಲಿ ಜಾಸ್ತಿ ಸಿಗ್ತಾ ಇತ್ತು, ಹೆಣ್ಣು ಮಗುವಿಗೆ ಪ್ರಾಶಸ್ತ್ಯ ಕಡಿಮೆ ಸಿಗ್ತಾ ಇತ್ತು. ಈ ಒಂದು ಇಲಾಖೆ ಮತ್ತು ಸರ್ಕಾರ ಮಾಡಿದಂತ ಒಂದು ಕಾರ್ಯಕ್ರಮಗಳಿಂದ ಈಗ ಸಮಾನತೆ ಬರ್ತಾ ಇದೆ. ಈ ಸಮಾನತೆ ಬರಲಿಕ್ಕೆ ಬೇಕಾಗಿ ಮತ್ತು ಈ ಭ್ರೂಣ ಹತ್ಯೆ ಅಂತ ಒಂದು ಕೆಲಸ ಕಾರ್ಯಗಳು, ಹೆಣ್ಣು ಮಗುವನ್ನು ಪೋಷಿಸಿ ಮದುವೆ ಮಾಡೋದು ಕಷ್ಟ, ಮತ್ತೊಂದು ಕಷ್ಟ, ಅದು ಕಷ್ಟ ಅಂತ ಹೇಳಿ ಭ್ರೂಣ ಹತ್ಯೆಯನ್ನು ಮಾಡುವಂತ ಒಂದು ಸಿಸ್ಟಮ್ ಇತ್ತು. ಈಗ ಅದು ಅಪರಾಧ ಕೂಡ, ಅದಕ್ಕೆ ಬೇಕಾಗಿ ಶಿಕ್ಷೆ ಕೂಡ ಆಗ್ತಾ ಇದೆ. ಅದಕ್ಕೆ ಬೇಕಾಗಿ ಈ ಬೋರ್ಡ್ ಅಲ್ಲಿ ಆಗ್ತಾ ಇದೆ, ಹೆಣ್ಣು ಮಗುವನ್ನು ರಕ್ಷಿಸಿ, ಹೆಣ್ಣು ಮಗುವನ್ನು ಓದಿಸಿ. ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ, ಒಂದು ಮನೆಯಲ್ಲಿ ಗಂಡು ಮಗು ಅಲ್ಲ, ಒಂದು ಮನೆಯಲ್ಲಿ ಆ ಹೆಣ್ಣು ಮಗುವನ್ನು ರಕ್ಷಿಸಿ, ಆ ಹೆಣ್ಣು ಮಗುವನ್ನು ಪೋಷಿಸಿ, ಆ ಹೆಣ್ಣು ಮಗುವಿಗೆ ಓದಿಸಿ, ಆ ಹೆಣ್ಣು ಮಗುವಿನ ಜೀವನವನ್ನು ನಾವು ಸೃಷ್ಟಿಸಿದರೆ ಖಂಡಿತವಾಗಿ ಆ ಮನೆ ಬೆಳಗುವುದರಲ್ಲಿ ಯಾವುದೇ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ತಾಯಿ ಕೂಡ ಹೆಣ್ಣೆ, ಪ್ರತಿಯೊಬ್ಬರ ತಾಯಿ ಕೂಡ ಹೆಣ್ಣೆ. ನಮ್ಮನ್ನು 9 ತಿಂಗಳ ಕಾಲ ಆ ಹೊಟ್ಟೆಯಲ್ಲಿ ಇರಿಸಿಕೊಂಡು ಎಷ್ಟು ಕಷ್ಟಗಳು ಬರ್ತದೆ ಅಂತ ಹೇಳಿ ಆ ತಾಯಂದಿರಿಗೆ ಗೊತ್ತು. ಒಂದು ಗರ್ಭಿಣಿ ಆದಂತಹ ಸಂದರ್ಭದಲ್ಲಿ ಆ ಮಗುವನ್ನು ಪೋಷಿಸಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ, ಸರಿಯಾಗಿ ಆ ಕಡೆ ಮಲಗಲಿಕ್ಕೆ ಆಗುದಿಲ್ಲ, ಈ ಕಡೆ ತಿರುಗಿ ಮಲಗಲಿಕ್ಕೆ ಆಗುದಿಲ್ಲ, ಸ್ಟ್ರೈಟ್ ಮಲಗಲಿಕ್ಕೆ ಬೇರೆ ಬೇರೆ ಕಷ್ಟಗಳು ಬರ್ತದೆ. ಅದನ್ನೆಲ್ಲ ನಿಭಾಯಿಸಿಕೊಂಡು ಒಂದು ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ ಆ ತಾಯಿ ಹರಿಸ್ತಾರೆ. ಆ ತಾಯಂದಿರನ್ನು ನಾವು ಯಾವಾಗಲೂ ಕೂಡ ಗೌರವಿಸುವಂತಹ ಕೆಲಸವನ್ನು, ಹೆಣ್ಣು ಮಕ್ಕಳನ್ನು ಗೌರವಿಸುವಂತಹ ಕೆಲಸವನ್ನು ಖಂಡಿತವಾಗಿ ಮಾಡಬೇಕಾಗ್ತದೆ. ಒಂದು ಮನೆಯಲ್ಲಿ 1 ಹೆಣ್ಣು 4 ಗಂಡು ಇದ್ರೆ ಆ ಮನೆಯಲ್ಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗಿದ್ರೆ ಖಂಡಿತವಾಗಿ ಆ ಹೆಣ್ಣು ಮಗು ಆ ಗಂಡು ಮಕ್ಕಳನ್ನು ಸರಿ ಮಾಡಿಸುವಂತ ಕೆಲಸ ಆ ಹೆಣ್ಣು ಮಗು ಆ ಮನೆಯಲ್ಲಿ ಮಾಡ್ತಾರೆ. ಅದಕ್ಕೆ ಬೇಕಾಗಿ ಆ ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡಬೇಕು. ಇನ್ನು ಕೂಡ ಸರ್ಕಾರ, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಎಲ್ಲಾ ಸರ್ಕಾರದ ಇದರಿಂದ ಈ ಅಂಗನವಾಡಿಗಳಿಗೆ ಬೇರೆ ಬೇರೆ ಸೌಲಭ್ಯಗಳು ಸಿಗ್ತದೆ. ಆ ಸೌಲಭ್ಯದ ಎಲ್ಲ ಮಾಹಿತಿಗಳನ್ನು ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಪಡೆದುಕೊಂಡು ತನ್ನ ಮಕ್ಕಳನ್ನು ಇನ್ನೂ ಕೂಡ ಅಂಗನವಾಡಿ ಕಳಿಸಿಕೊಂಡು ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣವನ್ನು ಕೊಡುವ ಮೂಲಕ ಆ ಮಕ್ಕಳನ್ನು ಈ ದೇಶದ ಉತ್ತಮ ಪ್ರಜೆಯನ್ನು ಮಾಡುವುದರಲ್ಲಿ ಕೇವಲ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮಾತ್ರ ಅಥವಾ ಅಂಗನವಾಡಿ ಟೀಚರ್ಗಳು ಮಾತ್ರ ಕೆಲಸ ಮಾಡಿದರೆ ಸಾಲದು. ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಕೆಲಸವನ್ನು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡ ಮುಸ್ತಾಫಾ ಇವರು ಹೇಳಿದಂತೆ ನಡೆಯುವಂತಹ ವ್ಯಕ್ತಿ. ಇವರು ಹೆಣ್ಣು ಮಕ್ಕಳನ್ನು ಓದಿಸಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ತಮ್ಮಲ್ಲಿ ಮನೆಯಲ್ಲಿದ್ದಂತಹ 2 ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ನೀಡಿದ್ದಾರೆ. ಒಂದು ಮಗಳು MA ಪೊಲಿಟಿಕ್ಸಲ್ಲಿ ಈಗ ಕೋಣಾಜೆ ವಲಯದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ. ಅದೇ ರೀತಿ ಇನ್ನೊಂದು ಮಗಳಿಗೆ ಅವರು ಅಲ್ಲಿನ BEd ಮಾಡ್ತಾ ಇದ್ದಾರೆ, BDL ಓದ್ತಾ ಇದ್ದಾರೆ. ಅದೇ ರೀತಿ ಹೆಣ್ಣು ಮಕ್ಕಳನ್ನು ಮೂಲಭೂತ ಅವ್ರು ಹೇಳುವ ಮಾತು ಮತ್ತು ಅದೇ ರೀತಿ ಕೃತಿಯಲ್ಲಿ ಸಹ ಅವರು ಅದೇ ರೀತಿ ಮಾಡ್ತಾ ಇದ್ದಾರೆ. ಖಾಲಿ ಹೇಳಿಕೆಗೆ ಮಾತ್ರ ಅವರು ಮೊಹಮ್ಮದ್ ಮುಸ್ತಫಾ ಅವರು ಹೇಳುವುದಿಲ್ಲ, ತಮ್ಮ ಕೃತಿಯಲ್ಲಿ ಅದನ್ನು ಮಾಡಿ ತೋರಿಸಿದ್ದಾರೆ. ಅದೇ ರೀತಿ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಯಾವುದೇ ಪ್ರೋಗ್ರಾಮ್ ಇಟ್ಟುಕೊಂಡು ಸಹ ಮೊಹಮ್ಮದ್ ಮುಸ್ತಫಾ ಅವರ ಒಂದು ಕೊಡುಗೆ ನಮ್ಮ ಅಂಗನವಾಡಿ ಕೇಂದ್ರಕ್ಕೂ ಸಹ ಹೆಚ್ಚಾಗಿ ಇರುತ್ತದೆ. ನಮ್ಮ ಆವರಣಗಳಲ್ಲಿ ಅಂಗನವಾಡಿಯಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ ಅದಕ್ಕೆ ಅವರ ಪ್ರೋತ್ಸಾಹ ಸದಾಕಾಲ ಇರಲಿ. ಇನ್ನು ಮುಂದೆ ಕೊಟ್ಟಿದ್ದಾರೆ, ಇನ್ನು ಮುಂದೆ ಸಹ ಅವರು ನೀಡಬೇಕು ಅಂತ ಕೇಳಿ. ಈಗ ಈ 3 ಫಸ್ಟ್ ಸೆಕೆಂಡ್ ಥರ್ಡ್ ಯಾವ ಮಗು ಬಂದಿದೆ, 6 ತಿಂಗಳಿಂದ 1 ವರ್ಷದ ಮಕ್ಕಳಿಗೆ ನಾವು ಅವರ 6 ತಿಂಗಳಿಂದ 1 ವರ್ಷದವರೆಗೆ ಅವರ 2 ಮಕ್ಕಳಿದ್ರೆ ಮಕ್ಕಳ ಅಂತರ, ಒಂದು ಮಗುವಿನ 2 ಮಕ್ಕಳಿಗೆ ಎಷ್ಟು ಅಂತರವಿದೆ, ಅದೇ ರೀತಿ ಫ್ಯಾಮಿಲಿ ಪ್ಲಾನಿಂಗ್ ಅನ್ನು ಅಳವಡಿಸಿದಾರ, ಕುಟುಂಬ ಯೋಜನೆ ಮಾಡಿದಾರ, ತೂಕ ಎಷ್ಟಿದೆ, ಪ್ರತಿಯೊಂದು ನೋಡಿಕೊಂಡು ನಾವು ಇದನ್ನು ಗುರುತು ಹೇಳ್ತಾ ಇದ್ದೇವೆ. ಅದೇ ರೀತಿ ಫಸ್ಟ್ ಪ್ರೈಸ್ ದೆಪ್ಪಲ್ಲಿ ಅಂಗನವಾಡಿ ಕೇಂದ್ರದ ಲೀಡರ್ ಅರಿನಾಕ್ಷಿ ಇವರ ಮಗುವಿಗೆ ಫಸ್ಟ್ ಬಂದಿದೆ. ಅವರು ವೇದಿಕೆಗೆ ಬಂದು ಬಹುಮಾನವನ್ನು ತೆಗೆದುಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ವಿಶಾನ್ ಅಂತ ಬರೆದಿದ್ದಾರೆ, ಇವರು ಪ್ರಥಮವನ್ನು ಪಡೆದಿದ್ದಾರೆ. ಅದೇ ರೀತಿ 2ನೇ ಬಹುಮಾನವನ್ನು ಮಲಾರ ಅಂಗನವಾಡಿ ಕೇಂದ್ರದ ಶಾರಾ ಸಾದಿಯಾ ರಂಬತ್ ಇವರ ಮಗಳು ಸಾರಾ ಸಹದಿಯಾ ಇವರು 2ನೇ ಬಹುಮಾನವನ್ನು ಪಡೆದಿರುವ ಕಾರ್ಯಕ್ರಮ ಇಟ್ಟುಕೊಂಡದ್ದು. ಆದಾಗ ಹೆಣ್ಣು ಮಕ್ಕಳಿಗೆ ನಾವು ಬರಲಿಕ್ಕೆ ಅಂತ ಹೇಳಿದ್ದೇವೆ. 6 ತಿಂಗಳಿಂದ 1 ವರ್ಷದ ಮಕ್ಕಳು ಬಂದಿದ್ದಾರೆ. ಕಾರ್ಯದ ಅರೆಕಳಮನ ಅಂಗನವಾಡಿ ಕೇಂದ್ರದ ಚಿಕ್ರ
ಬಹುಮಾನ ಪಡೆದಂತಹ ತಾಯಂದಿರಿಗೂ ಮಕ್ಕಳಿಗೂ ಪುಟಾಣ ಮಕ್ಕಳಿಗೂ ಹಾಗೂ ನೀಡಿದಂತಹ ಎಲ್ಲ ಗಣ್ಯರಿಗೂ ಪಂಚಾಯತ್ನ ಗೌರವಾನ್ವಿತ ಸದಸ್ಯರ ಶ್ರೀಯುತ ವಿವೇಕ್ ರೈ ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಗೌರವಿಸ್ತಾ ಇದ್ದೇವೆ ಸರ್. ಜೂನಿಯರ್ ಚೇಂಬರ್ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಒಂದು ಸಂಸ್ಥೆ. ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡುವಂತಹ ಜೂನಿಯರ್ ಚೇಂಬರ್ ಸಂಸ್ಥೆ. ಇದರ ವತಿಯಿಂದ ನಾವು ಕೂಡ ಸಮಾಜಮುಖಿಯಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತೇವೆ. ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಅಂಗನವಾಡಿಯ ಎಲ್ಲ ಕಾರ್ಯಕರ್ತರಿಗೆ ಪ್ರಮುಖರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾವು ದೇಶೀಯ ಪರವಾಗಿ ಹೇಳ್ತಾ ಇದ್ದೇವೆ. ಇದೊಂದು ಸಮಾಜ ಮತ್ತು ಸರ್ಕಾರ ಅಂದರೆ ಜನ ಮತ್ತು ಸರ್ಕಾರ ಇವರ ನಡುವೆ ಒಂದು ಆತ್ಮೀಯ ಕೊಂಡಿಯಾಗಿ ಕೆಲಸ ಮಾಡುವಂಥ ಈ ಅಂಗನವಾಡಿ ಸಂಸ್ಥೆಗಳು, ಇದರ ಪ್ರಮುಖರು ಶಿಕ್ಷಕರು ಅಂತೀವಿ, ಅವರು ಕೂಡ ಆ ಜನಗಳ ಮಧ್ಯೆ ಇದ್ದುಕೊಂಡು ತಮ್ಮ ಆತ್ಮೀಯತೆಯಿಂದ ಆ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಇದನ್ನು JCI ಸಂಪೂರ್ಣವಾಗಿ ಅವರನ್ನು ಗೌರವಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಹೇಗಿದೆ ಇಂಥ ಕಾರ್ಯಕ್ರಮಗಳು ಆದಾಗ ನಮ್ಮ JCI ಸಂಸ್ಥೆಯಿಂದ ಏನಾದರೂ ಸಹಕಾರ ಅಥವಾ ಕಾರ್ಯಕ್ರಮಗಳು ಬೇಕಾದಾಗ ಅದನ್ನು ನಾವು ಸಂಪೂರ್ಣವಾಗಿ ಮಾಡಲಿಕ್ಕೆ ನಾವು ಕೂಡ ರೆಡಿ ಇದ್ದೇವೆ. ಸಮಾಜಕ್ಕಾಗಿ ಇನ್ನಷ್ಟು ಸೇವೆಗಳನ್ನು ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು JCIಯ ಇಲ್ಲಿಯ ಪ್ರಮುಖ ಒಂದು ರೂವಾರಿಗಳು ಇದ್ದಾರೆ. ನಮ್ಮ ಈ ಸಂಸ್ಥೆಯ ಸ್ಥಾಪಕರು ಇಲ್ಲಿಯ ರವೀಂದ್ರ ರೈ ಅವರು, ರವೀಂದ್ರ ರೈ ಅವರು JCI ಸಂಸ್ಥೆಯ ಒಬ್ಬ ಅಧ್ಯಕ್ಷರಾಗಿ ಇದರ ಒಂದು ನಾಯಕತ್ವವನ್ನು, ನಮಗೆಲ್ಲ ನಾಯಕತ್ವದ ಒಂದು ತರಬೇತಿಯನ್ನು ನೀಡಿದಂಥ ಒಂದು ಗುರುಗಳು ಅವರು. ಅದೇ ರೀತಿ ಇನ್ನೊಬ್ಬರು ತ್ಯಾಗಮ್ಮ ಅರೇಕಳ ಕೂಡ, ಅವರು ಕೂಡ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಾಯ ಸಹಕಾರಗಳನ್ನು ನೀಡುತ್ತಾ ಇವತ್ತಿನ ದಿನ ಇದೇ ಭಾಗದಲ್ಲಿ ಇದೇ ಕ್ಲಾಸಿನಲ್ಲಿ ನನ್ನ ಪ್ರೌಢಶಾಲೆಯನ್ನ ಸಂದರ್ಭದಲ್ಲಿ ಇದೇ ಕ್ಲಾಸಿನಲ್ಲಿ ಓಡಾಡ್ತಾ ಇತ್ತು. ಆವಾಗೆಲ್ಲ ನನಗೆ ನಾವು ಅಂದರೆ ಸಾಮಾನ್ಯ ಪ್ರದೇಶದಿಂದ ಬಂದಿದ್ದರಿಂದ ನಮಗೆ ಅಷ್ಟೊಂದು ಮುತುವರ್ಜಿಯಿಂದ ಭಾಗವಹಿಸಲಿಕ್ಕೆ ಆಗ್ತಾ ಇರಲಿಲ್ಲ, ಗೊತ್ತಿರಲಿಲ್ಲ. ಆದರೆ ಇವತ್ತಿನ ದಿನ ನಮ್ಮ ಗುರುಗಳೆಲ್ಲ ಇದೇ ಶಾಲೆಯಲ್ಲಿ ಬಂದು ಸುಮಾರು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಆತ್ಮೀಯವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ ನಿಮ್ಮ ಕಾರ್ಯಕ್ರಮಗಳೆಲ್ಲ ಯಶಸ್ವಿಯಾಗಲಿ, ನಮ್ಮ ಸಹಕಾರ ಎಲ್ಲೆಲ್ಲ ಬೇಕು ಅದನ್ನು ಏನೋ ಮುಜುಗರ ಇಲ್ಲದೆ ಕೇಳಿ ನಾವು ಸಹಕಾರ ಮಾಡಲಿಕ್ಕೆ ರೆಡಿ ಇದ್ದೇವೆ. ಅದೇ ರೀತಿ ನಮ್ಮ ಕಳೆದ ಬಾರಿಯ ಅಧ್ಯಕ್ಷೆಯಾಗಿ JCI ಪವಿತ್ರ ಇವರು ಕೂಡ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಇವತ್ತು ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸೌತ್ ಕೇಂದ್ರ ಫೋಟೋಗ್ರಾಫರ್ ಅಸೋಸಿಯೇಷನ್ ಉಳ್ಳಾಲ ವಲಯ ಪಾಲ್ಗೊಂಡಿದ್ದಕ್ಕೆ ನಮಗೂ ಕೂಡ ತುಂಬ ಖುಷಿ ಅನ್ನಿಸ್ತಾ ಇದೆ. ಇನ್ನೂ ಕೂಡ ಇಂಥ ಕಾರ್ಯಕ್ರಮಗಳಿಗೆ ನಾವು ಜೊತೆ ಸೇರಲಿದ್ದೇವೆ. ಹಾಗೆ ಎಷ್ಟು ಈ ಕಾರ್ಯಕ್ರಮವನ್ನು ಸ್ಪಷ್ಟವಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ನಾವು ಇಲ್ಲಿ ನೋಡಿದಾಗ ಗೊತ್ತಾಯಿತು. ಇವ್ರ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡ್ರೆ ಯಾವುದೇ ತೊಂದರೆ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇವರ ಜೊತೆ ಎಲ್ಲದಕ್ಕೂ ನಾವು ಎಲ್ಲ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಳ್ಳಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾರೆ. ನಾವು ಆ ಒಂದು ಮಕ್ಕಳಿಗೆ ಪ್ರಶಸ್ತಿ ಕೊಡುವಾಗ ತಾಯಂದಿರಿಯ ಮುಖದಲ್ಲಿ ಆದಂಥ ಸಂತೋಷ, ಅದು ಇಲಾಖೆಯವರ ಒಂದು ಪರಿಶ್ರಮ ಅಂತ ಹೇಳ್ಬೋದು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಅಂಗನವಾಡಿ ಕಾರ್ಯಕರ್ತೆಯವರು, ನಾನು ಬಹಳಷ್ಟು ವೇದಿಕೆಯಲ್ಲಿ ಹೇಳ್ತೇನೆ, ನಮ್ಮ ಗ್ರಾಮದ ಅಂಗನವಾಡಿ ಕಾರ್ಯಕರ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಬಹಳಷ್ಟು ನನಗೆ ಸಂತೋಷ, ಇಂತಹ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಅಂತ ಹೇಳಿದ್ರೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಅಂದರೆ ನಮ್ಮ ಪವಿತ್ರ ಮೇಡಮ್ ಅವರು ಬೆಳಿಗ್ಗೆ ಇವತ್ತು ಕಾಲ್ ಮಾಡಿ ಹೇಳಿದರು ಇಂತಹ ಕಾರ್ಯಕ್ರಮ ಅಂತೇಳಿ. ನಾನು ಅವ್ರ ಹತ್ರ ಸಂತೋಷದಿಂದ ಒಪ್ಕೊಂಡು ಬಂದಿದ್ದೇನೆ. ಯಾಕಂತ ಹೇಳಿದ್ರೆ ಪವಿತ್ರ ಮೇಡಮ್ ಅವ್ರ ಬಗ್ಗೆ ನನಗೆ ಬಹಳಷ್ಟು ಗೌರವ ಇದೆ. ನಮ್ಮ ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅವರನ್ನು ನಾವು ಅಲ್ಲಿ ಆಹ್ವಾನಿಸ್ತೇವೆ. ಯಾಕಂದ್ರೆ ಪವಿತ್ರ ಅಂತ ಹೇಳಿದ್ರೆ ಯಾವ ಜಾಗಕ್ಕೂ ಹೋದರೂ ಕೂಡ ಪವಿತ್ರತೆ
ಸಿಗುವಂತ ಒಂದು ಮಹಿಳೆಯಾಗಿ ಬಹಳಷ್ಟು ಕಾರ್ಯಕ್ರಮವನ್ನು ಮಾಡಿದಂಥ ಒಂದು ಹೆಮ್ಮೆ ಅವರಿಗಿದೆ. ಅದರೊಟ್ಟಿಗೆ ನಮ್ಮ ಜುಬೇದ ಮೇಡಮ್ ರವರು, ಅವರು ಕೂಡ ನಮ್ಮ ಗ್ರಾಮಕ್ಕೆ ಬಹಳಷ್ಟು ಕಾರ್ಯಕ್ರಮ ಬಂದಿದ್ದಾರೆ. ಬಹಳಷ್ಟು ಕಾರ್ಯಕ್ರಮ ಮುಂದೆ ನಿಂತು ಮಾಡಿ ಅರೇಕಲ ಗ್ರಾಮ ಆದರೂ ಕೂಡ ಪಾವೂರಿಗೆ ಬಂದ್ರೆ ಹೊರಗಡೆಯವರು ಬಂದ ಆ ಕಾರ್ಯಕ್ರಮ ನೋಡಿದ್ರೆ ಜುಬೇದ್ ಅವರು ಪಾವೂರಿನ ಕಾರ್ಯಕರ್ತೆ ಅಂತ ಹೇಳಿ ಭಾವಿಸಬೇಕು. ಅಷ್ಟೊಂದು ಒಳ ಮನಸ್ಸಿನಿಂದ ಕಾರ್ಯಾಚರಣೆ ಮಾಡುವಂತ ಮಹಿಳೆಯರು ಎಲ್ಲ, ಅದು ನಾನು ಒಬ್ಬರ ಹೆಸರೇಳಿದಂತಲ್ಲ, ಎಲ್ಲ ಅಂಗನವಾಡಿ ಕಾರ್ಯಕರ್ತರು ನಿಮ್ಗೆ ಗೊತ್ತಿರಬೇಕು. ಬಹಳಷ್ಟು ತಿಂಗಳು ಸಂಬಳ ಬರದೆ, ಅದು ಕಡಿಮೆ ಸಂಬಳದಲ್ಲಿ ಸೇವೆ ಮಾಡುವಂತ ಒಂದು ಹುದ್ದೆ. ಇತ್ತೀಚಿನ ದಿನಗಳಲ್ಲಿ ನನಗೆ ಅದು ಹೇಳಲೇಬೇಕು ಈ ಒಂದು ವೇದಿಕೆಯಲ್ಲಿ. ಕೆಲವೊಂದು ಇಲ್ಲಿ ಮಹಿಳೆಯರು ಸೇರಿದ್ದೀರಾ, ದಯವಿಟ್ಟು ಈ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸಂಶಯದಲ್ಲಿ ನೋಡುವಂತಹ ಕೆಲವು ಸನ್ನಿವೇಶ ಇವತ್ತು, ಅದು ಕೂಡ ಆಶಾ ಕಾರ್ಯಕರ್ತರಿರ್ಬೋದು, ಅಂತ ಒಂದು ಸನ್ನಿವೇಶ ಬರ್ತಾ ಇದೆ, ನಾವು ನೋಡ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವಂತ ಮಕ್ಕಳದ್ದು ಕಳೆದ ವರ್ಷ ಈಗ ನಮ್ಮ ಗ್ರಾಮದಲ್ಲಿ 165 ಕಳೆದ ವರ್ಷ ಪಲ್ಸ್ ಪೋಲಿಯೋ ಹಾಕಿದ್ರೆ ಈ ವರ್ಷದಲ್ಲಿ 65-75 ಮಕ್ಕಳಿಗೆ ಮಾತ್ರ ನಾವು ಪಲ್ಸ್ ಪೋಲಿಯೋ ಹಾಕುವಲ್ಲಿ ಯಶಸ್ವಿಯಾಗಿದ್ದೇವೆ. ಇದಕ್ಕೆ ಕಾರಣ ಅಂತ ಹೇಳಿ ಅಪಪ್ರಚಾರ ಮತ್ತೆ ಬೇರೆ ರೀತಿಯ ವದಂತಿಗಳಿಗೆ ಕಿವಿಗೊಟ್ಟು ನಾವು ಆ ಒಂದು ಅಂಗನವಾಡಿ ಕಾರ್ಯಕರ್ತರು ಖಂಡಿತ ನಾವು ಬೆಳಿಗ್ಗೆಯಿಂದ 3 ಗಂಟೆ ತನಕ ನಮ್ಮ ಮಕ್ಕಳಿಗೆ ಒಂದು ತಾಯಿಯ ರೂಪದಲ್ಲಿ ಯಾವುದು ನೋಡಿಕೊಳ್ಳುವಂತ ಅಂಗನವಾಡಿ ಕಾರ್ಯಕರ್ತರು ನಾನು ಕೆಲವರ ಜೊತೆ ಕೇಳಿದ್ದೇನೆ. ಪಲ್ಸ್ ಪೋಲಿಯೋ ಹಾಕದಿರುವವರು ಮಾರನೇ ದಿವಸ ಮಕ್ಕಳಿಗೆ ಅನ್ನ ಕೊಡೋದು ಅದೇ ಅಂಗನವಾಡಿ ಕಾರ್ಯಕರ್ತರು. ಆ ಮಕ್ಕಳ ಬಾಯಿಗೆ ಅನ್ನವನ್ನು ಕೊಡುವಂತ ಅದೇ ನಾನು ಜನರು ಯಾವ ರೀತಿ ಕೆಲವು ಮಹಿಳೆಯರವರು ಅವರ ಬೇಸರವನ್ನು ಅಂಗನವಾಡಿ ಕಾರ್ಯಕರ್ತರು ನನ್ನ ಹತ್ರ ತೋರಿಸಿದ್ದಾರೆ. ಅವರು ಕಣ್ಣು ನೀರು ತೋರಿಸುವ ಮುಖಾಂತರ ಅವರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಕೆಲವು ಮಹಿಳೆಯರ ಹತ್ರ ಕೇಳಿದ್ದೇನೆ, ಇವತ್ತು ನೀವು ಆ ಪಲ್ಸ್ ಪೋಲಿಯೋ ಹಾಕ್ಲಿಕ್ಕೆ ಬಿಡದಿದ್ರೆ ನಾಳೆ ಅದೇ ಟೀಚರ್ ನಿಮ್ಮ ಮಕ್ಕಳಿಗೆ ಊಟ ಕೊಡುದು ಅಥವಾ ತಿಂಡಿ ಇತ್ಯಾದಿ ಕೊಡುದು. ಅದಕ್ಕೋಸ್ಕರ ನಾವ್ಯಾರು ಕೂಡ ಅಧಿಕಾರಿ ವರ್ಗದವರು, ಅಂಗನವಾಡಿ ಕಾರ್ಯಕರ್ತರು, ನಾನು ನೋಡುವ ಮಟ್ಟಿಗೆ ನನ್ನ ಗ್ರಾಮದಲ್ಲಿ ನನ್ನ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಯಶಸ್ವಿ ನೀಡಬೇಕಾದ್ರೆ ಅದರಲ್ಲಿ ಪ್ರಮುಖ ಪಾತ್ರ ಅಂಗನವಾಡಿ ಕಾರ್ಯಕರ್ತರು ವಹಿಸಿದ್ದಾರೆ. ಖಂಡಿತವಾಗಿ ಕೂಡ ಮಹಿಳೆಯರು ಈ ಒಂದು ಘಟಕ ಇಲಾಖೆ ಇಲ್ಲದಿದ್ರೆ ಖಂಡಿತ ಮಹಿಳೆಯರು ಮುಂದೆ ಬರಲಿಕ್ಕೆ ಸಾಧ್ಯನೇ ಇರ್ತಿಲ್ಲ. ಈ ಒಂದು ಇಲಾಖೆ ಅದರ ಅಡಿಯಲ್ಲಿ ಕೆಲಸ ಮಾಡುವಂತ ಎಲ್ಲರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸುತ್ತೇನೆ. 2.5 ವರ್ಷದಿಂದ ನಮ್ಮೊಂದಿಗೆ ಮೇಲ್ವಿಚಾರಕಿಯಾಗಿ ಕಾರ್ಯನಿರ್ವಹಿಸಿ ನಿರ್ಗಮಿಸುತ್ತಿರುವ ಶಂಕರಿ ಮೇಡಮ್ ಅವರು ಹಾಗೂ ಈ ಒಂದು ಕಾರ್ಯಭಾರವನ್ನ ವಹಿಸಿಕೊಂಡವರು ನಮ್ಮ ಪ್ರೀತಿಯ ಮೇಡಮ್ ಅಂತಲೇ ಹೇಳ್ತೇವೆ. ಯಾಕಂತ ಹೇಳಿದ್ರೆ ನಾವು ಯಾರೇ ಮೇಡಮ್ ಬರಲಿ ಅವರನ್ನು ಅಧಿಕಾರಿಯಾಗಿ ನೋಡುವವರಲ್ಲ, ನಮ್ಮ ಸ್ವಂತ ಮನೆಯ ತಾಯಿಯಂತೆ ಅನಿಸುವವರು, ನಾವು ತಾಯಿಯ ಸ್ಥಾನದಲ್ಲಿ ಇದ್ದು ಕೆಲಸ ಮಾಡುವವರು. ಯಾವುದೇ ಆಜ್ಞೆ ನೀಡಿ ಖಂಡಿತ ಗೋಲಿಯರ್ ಸರ್ಕಲ್ನ ಎಲ್ಲ ವರ್ಗಗಳು ಒಂದೇ ಮನಸ್ಸಿನ ಸೇವೆಯನ್ನ ಮಾಡ್ತೇವೆ ಅಂತ ಹೇಳ್ತಾ ಈ ಮಾತು ಗೊತ್ತಿನಲ್ಲಿ ನಿಮಗೆ ಭರವಸೆಯನ್ನು ನೀಡ್ತಾ ಇದ್ದೇನೆ. ಇವರಿಗೆ ಒಂದು ಕಿರು ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಗೋಳಿಯನ್ನ ಅಂಗನವಾಡಿ ಕಾರ್ಯಕರ್ತರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈಗ ಅನ್ನಪ್ರಸ್ತಾವ ಕಾರ್ಯಕ್ರಮವು ಮೊದಲಿನ ಕಾಲದಲ್ಲಿ ಇತ್ತು. ಚಿಕ್ಕ ಮಕ್ಕಳಿಗೆ 6 ತಿಂಗಳ ಮೊದಲು ಆ ಪ್ರಸ್ತಾವ ಕಾರ್ಯಕ್ರಮ ಇತ್ತು. ಆದರೆ ಈ ದಿನಗಳಲ್ಲಿ ಅದು ಕಳೆದೋಗಿದೆ. 6 ತಿಂಗಳ ಮಗು ಅಂತ ಗೊತ್ತಾಗುವುದಿಲ್ಲ. ಅಂದರೆ ಚಿಕ್ಕ ಮಕ್ಕಳಲ್ಲಿ ಈಗ ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇದ್ದಾರೆ. ಆದರೂ ಈ ಮಕ್ಕಳನ್ನು ಪೋಷಿಸಿ ಗರ್ಭಿಣಿಯರಿಗೂ ಮತ್ತು ಬಾಣಂತಿಯರಿಗೂ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಒದಗಿಸುವಂತಹ ಈ ಸರ್ಕಾರ ಕೈಗೊಂಡಂತಹ ಕಾರ್ಯಕ್ರಮಕ್ಕೂ ಎಲ್ಲ ಸೇವೆಯನ್ನು ಕೊಡುವಂತಹ ಅಂಗನವಾಡಿ ಕಾರ್ಯಕರ್ತೆಯರು ಅಭಿನಂದಿಸುತ್ತಾ, ಇನ್ನೂ ಮುಂದೆ ಕೂಡ ಈ ಆರೋಗ್ಯವಂತ ಮಗುವನ್ನು ಪಡೆದು ಆರೋಗ್ಯವಂತ ಸ್ಥಿತಿಯಲ್ಲಿ ಎಲ್ಲ ಪೌಷ್ಟಿಕ ಆಹಾರವನ್ನು ಕೊಡಬೇಕಾಗಿ, ಹೆಣ್ಣು ಮಗುವನ್ನು ಉಳಿಸಿ ಬೇಟಿ ಬಚಾವೋ ಎಂದ ಪ್ರೋಗ್ರಾಮ್ ಬಂದ ಕಾರಣ ಅದನ್ನು ಕೂಡ ಹೆಣ್ಣು ಮಗುವನ್ನು ಒಳ್ಳೆತನದಲ್ಲಿ ಓದಿಸಿ ಮುಂದೆಯೂ ಒಳ್ಳೆತನದ ಒಂದು ಸಮಾಜ ಸೇವೆಯಾಗಿ ಮಾಡಬೇಕಂತ ನಿಮ್ಮನ್ನು ಆಶಿಸ್ತಾ